ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಸಮಾಜದಲ್ಲಿ ಸಾಮಾನ್ಯರಂತಿದ್ದು ಒಂದಷ್ಟು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿಗಳಿರ್ಬೋದು ಅಥವಾ ಅಂಥ ಸಂಘಟನೆಗಳಿರ್ಬೋದು, ಯಾವ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾರೆ, ಅದಕ್ಕೆ ಅವರು ಕೊಡುವಂಥ ಸಮಯ ಹೇಗಿರ್ತದೆ, ಆ ಸಹಾಯ ಅನ್ನುವಂಥದ್ದು ಅಶಕ್ತರಿಗೆ, ಬಡವರಿಗೆ ಅಥವಾ ಸಂಕಷ್ಟದಲ್ಲಿರುವವರಿಗೆ ಯಾವ ರೀತಿಯಲ್ಲಿ ಲಭ್ಯ ಆಗ್ತದೆ, ಇವೆಲ್ಲವೂ ಕೂಡ ಒಂದಷ್ಟು ಕುತೂಹಲದ ವಿಚಾರ ಆಗಿರ್ತದೆ. ಒಂದು ತಂಡದಿಂದ ಸಹಾಯ ಪಡೆಯುವುದಿದ್ರು ಹೇಗೆ, ಅಥವಾ ಒಂದು ತಂಡ ಸಹಾಯ ಮಾಡುವುದಿದ್ರೆ ಹೇಗೆ ಮಾಡ್ತಾರೆ. ಹಾಗಾಗಿ ಇಂಥ ಎಲ್ಲ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರವಾಗಿ ಸ್ಪಂದನ ಹೀರೋಸ್ ಕಾರ್ಯಕ್ರಮ ನಿಲ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಂದು ವಿಶೇಷ ತಂಡ ಇದೆ. ಈ ತಂಡ ಗೂಗಲ್ ಪೇ ಅಭಿಯಾನದ ಮೂಲಕ ತನ್ನ ಸೇವಾ ಚಟುವಟಿಕೆಗಳನ್ನು ಯಶಸ್ವಿಗೊಳಿಸಿದ್ದು, ಜೊತೆಗೆ ಭವತಿ ಭಿಕ್ಷಾಂ ದೇಹಿ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಯಶಸ್ಸಿನ ಒಂದು ಸೇವೆಯನ್ನು ಮಾಡಿರುವಂಥದ್ದು, ಸ್ನೇಹಿತನ ಅನಾರೋಗ್ಯ ಅಥವಾ ಸಂಕಷ್ಟಕ್ಕೆ ಸಹಾಯ ಮಾಡೋದಕ್ಕೆ ಹುಟ್ಕೊಂಡಂಥ ಸ್ನೇಹಿತರದ್ದೇ ತಂಡ ಇದು. ಇವತ್ತು ಈ ಸಮಾಜಕ್ಕೆ ನೆರವಾಗುವಂಥ ಶಕ್ತಿಯುತವಾದಂಥ ತಂಡ ಆಗಿ ಗುರುತಿಸಿಕೊಳ್ತಾ ಇದೆ. ಸುಮಾರು 25 ಲಕ್ಷಕ್ಕೂ ಅಧಿಕ ಸಹಾಯ ಹಸ್ತ ಅನ್ನುವಂಥದ್ದು ಸಮಾಜಕ್ಕೆ ಈ ತಂಡ ನೀಡಿದೆ. ಬಹಳಷ್ಟು ಖುಷಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ ಸ್ನೇಹ ಬಂಧು ತಂಡವನ್ನು. ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯ ಸ್ವಾಗತ ಸದಸ್ಯರಾದ ನಾಗರಾಜ್ ಅಡ್ಡಿಯರ್ ಪದವು ಹಾಗೆಯೇ ಅಶ್ವಿನ್ ಅಡ್ಡಿಯರ್ ಪದವು ಅವರಿಗೆ ಇಬ್ಬರಿಗೂ ಕೂಡ ಆತ್ಮೀಯ ಸ್ವಾಗತ. ಒಂದು ಖುಷಿ, ಯಾಕಂತ ಹೇಳಿದ್ರೆ ಈ ತಂಡದಲ್ಲಿ ತಾವುಗಳು ಇದ್ದು ಆ ಸೇವೆಯನ್ನು ಮಾಡುವುದಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದೀರಾ, ಪ್ರಯತ್ನವನ್ನು ಮಾಡಿದ್ದೀರಾ ಅಂತ ನಾನು ಮೊದಲು ನಿಮ್ಮಲ್ಲಿ ಇಬ್ಬರಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಹೇಗಿದ್ದೀರಾ ಇಬ್ಬರು ಕೂಡ ಅಂತ? ಚೆನ್ನಾಗಿದ್ದೀರಿ. ಖಂಡಿತ ಚೆನ್ನಾಗಿರಲೇಬೇಕು. ಯಾಕಂತ ಹೇಳಿದರೆ ನಿಸ್ವಾರ್ಥವಾಗಿ ಮಾಡುವಂಥ ಸೇವೆ ಏನಿದೆ, ಸಹಾಯ ಏನಿದೆ, ಆ ಸಹಾಯ ಪಡ್ಕೊಂಡವರ ಸಣ್ಣ ಆಶೀರ್ವಾದ ಸಾಕು ನಮಗೆಲ್ಲ ಒಂದು ಒಳ್ಳೆಯ ಜೀವನ ಸಿಗುವುದಕ್ಕೆ. ಇನ್ನು ಈ ತಂಡ ಹೇಗೆ ಪ್ರಾರಂಭ ಆಯಿತು, ಹೀಗೆ ಯಾವ ರೀತಿಯಲ್ಲಿ ಪ್ರಾರಂಭವನ್ನು ಪಡ್ಕೊಳ್ತು, ಯಾಕಾಗಿ ಅಂತ ಈಗಾಗಲೇ ನಾನು ಹೇಳಿದೆ. ಸ್ನೇಹಿತನ ಸಹಾಯಕ್ಕಾಗಿ ಪ್ರಾರಂಭ ಆಗಿರುವಂಥದ್ದು. ಆದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಏನಾಗಿತ್ತು ಆ ಸಂದರ್ಭ, ಯಾಕಾಗಿ ಈ ತಂಡ ಹುಟ್ಕೊಳ್ತು ಅಂತ. ಸೊ ನಾನು ನೇರವಾಗಿ ನಾಗರಾಜ್ ಅವ್ರ ಹತ್ರ ಕೇಳ್ತೀನಿ. ಅಂದರೆ ಈ ಪ್ರಾರಂಭದ ಬಗ್ಗೆ, ಈ ತಂಡದ ಪ್ರಾರಂಭದ ಬಗ್ಗೆ ನಮಗೆ ಒಂದು ಹೇಳ್ಕೊಡಿ. ಅಂದರೆ ಯಾವ ರೀತಿಯಲ್ಲಿ ಪ್ರಾರಂಭ ಪಡ್ಕೊಳ್ತು ಈ ತಂಡ ಅಂತ. ಮೊದಲಿಗೆ ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೆ ಇದು ಸ್ವಾಗತವನ್ನು ಬಯಸುತ್ತಾ, ನಮ್ಮ ಈ ಸ್ನೇಹ ಬಂಧು ತಂಡ ಸುಮಾರು ಒಂದು ಮೊದಲಿನ ಲಾಕ್ಡೌನ್ ಸಂದರ್ಭದಲ್ಲಿ, ಅಂದರೆ ನಮ್ಮ ಗೆಳೆಯ ಮನೋಜ್, ಅಂದರೆ ನಮ್ಮ ಇನ್ನೊಬ್ಬ ಗೆಳೆಯನ ಮನೆ ಕೆಲಸಕ್ಕೆ ಹೋದವ, ಆ ಸಂದರ್ಭದಲ್ಲಿ ಒಂದು ಅವಘಡದಿಂದಾಗಿ ಒಂದು ಅವನ ಫೈನಲ್ ಕಾರ್ಡ್ಗೆ ಪೆಟ್ಟಾಗಿ ಮಲಗಿರೋ ಸ್ಥಿತಿಯಲ್ಲಿ ಇರುವಾಗ ಅವನಿಗೆ ಏನಾದರೂ ಒಂದು ನಮ್ಮಿಂದ ಸಹಾಯ ಆಗಬೇಕು ಅನ್ನೋ ಉದ್ದೇಶದಿಂದ ತಾಯಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಎಲ್ಲ ನಮ್ಮ ಊರಿನ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ನಮ್ಮ ಸದಸ್ಯನಿಗೆ, ನಮ್ಮ ಗೆಳೆಯನಿಗೆ ಏನಾದರೂ ಒಂದು ಸಹಾಯ ಮಾಡುವ ಒಂದು ಉದ್ದೇಶದಿಂದ ಒಟ್ಟಿಕೊಂಡ ಸಂಸ್ಥೆ ಈ ಸ್ನೇಹ ಬಂಧು. ಮೊದಲಿಗೆ ನಾವು ಆ ದಿವಸದಲ್ಲಿ ಕೊರೋನಾ ಟೈಮು ಮತ್ತು ಲಾಕ್ಡೌನ್ ಟೈಮಲ್ಲಿ ನಮಗೆ ಇದನ್ನು ಹೇಗೆ ಮುಂದುವರಿಸಬೇಕೆಂಬ ಆಲೋಚನೆ ಬಂದಾಗ ನಮಗೆ ಒಳ್ಳೆಯದದ್ದು ಗೂಗಲ್ ಪೇ ಇಲ್ಲವಾ ಫೋನ್ಪೇಯಿಂದ ಸೋಷಿಯಲ್ ಮೀಡಿಯಾ ಮುಖಾಂತರ. ಅದರಿಂದ ನಮಗೆ ಒಂದು ಆ ದಿವಸದಲ್ಲಿ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಸುಮಾರು ನಾವು ಮೊದಲಿನ ಲಾಕ್ಡೌನ್ ಸಂದರ್ಭದಲ್ಲಿ ಮನೋಜನಿಗೆ 7 ಲಕ್ಷ ರೂಪಾಯಿಗಳ ಒಂದು ಸಹಾಯ ಹಸ್ತವನ್ನು ಎಲ್ಲ ಸದಸ್ಯರ ಸ್ನೇಹ ಬಂಧುಗಳ ಸಹಕಾರದಿಂದ ನೀಡಿದ್ದೇವೆ. ತದನಂತರ ನಮಗೆ ಇದು ನಮ್ಮ ದರ್ಶನ್ ಅಂತ, ನಮ್ಮ ಊರಿನ ಚಿಕ್ಕ ಮಗು, ಒಂದು 4 ವರ್ಷದ ಚಿಕ್ಕ ಮಗು ದರ್ಶನ್ ಎಂಬ ಮಗುವಿಗೆ ಕ್ಯಾನ್ಸರಿಂದ ಬಳಲ್ತಿದ್ದ ಮಗುವಿಗೆ ಅದೇ ನಮಗೆ ಅವನಿಗೆ ಇದು ಮನೋಜನ ಅವಘಡ ಆದಮೇಲೆ ಸ್ವಲ್ಪ ಸಮಯ, ಒಂದು ವರ್ಷ ಆದಮೇಲೆ ನಮಗೆ ಇನ್ನೊಂದು ಕರೆ ಇದು ಬಂತು. ಆ ಟೈಮಲ್ಲಿ ನಮಗೆ ಏನಾದರೂ ಅವನಿಗೆ, ಆ ಮಗುವಿಗೆ ಕೂಡ ಏನಾದರೂ ಮಾಡಬೇಕನ್ನೋ ಉದ್ದೇಶದಿಂದ ಪುನಃ ಎಲ್ಲ ನಮ್ಮ ಸ್ನೇಹ ಬಂಧುಗಳು ಒಟ್ಟುಗೂಡಿ ಮಾಡಿದಂಥ ಇನ್ನೊಂದು ಇದು ನಮ್ಮ ವ್ಯವಸ್ಥೆ ಅಂದರೆ, ನಾವು ಗರಡಿ ಜಾತ್ರೆ ಸಂದರ್ಭದಲ್ಲಿ ನಾನು ಮತ್ತು ಅಶ್ವಿನ್ ವಿಶೇಷವಾಗಿ ವೇಷ ಧರಿಸಿ ಅದರಿಂದ ಏನಾದರೂ ನಮ್ಮ ಮಗುವಿಗೆ, ದರ್ಶನ ಎಂಬ ಮಗುವಿಗೆ ಏನಾದರೂ ಸಹಾಯ ಮಾಡುವ ಉದ್ದೇಶದಿಂದ ಗರಡಿ ಜಾತ್ರೆ ಸಂದರ್ಭದಲ್ಲಿ ವೇಷ ಹಾಕಿ ಸುಮಾರು 1 ಲಕ್ಷದ ಚಿಲ್ಲರೆಯಷ್ಟು ಅಮೌಂಟನ್ನು ನಾವು ಒಟ್ಟುಗೂಡಿ ಆ ಮಗುವಿಗೆ ಸರಿಸುಮಾರು ಒಂದು 5 ಲಕ್ಷದ್ದು, ಅಂದರೆ ನಾವು ಗೂಗಲ್ ಪೇ, ಫೋನ್ಪೇ ಮುಖಾಂತರ ಕೂಡ ಅದನ್ನು ಅಭಿಯಾನ ಆರಂಭಿಸಿ ಕಮ್ಮಿ ಅಂದರೆ ಒಂದು 5 ಲಕ್ಷ ಅಷ್ಟು ಅಮೌಂಟನ್ನು ಅವರಿಗೆ ರೀಚ್ ಮಾಡಿದೆ. ಇನ್ನು ನನಗೆ ಒಂದು ಕ್ಯೂರಿಯಾಸಿಟಿ ಇರುವಂಥದ್ದು, ಸ್ನೇಹ ಬಂಧು ಈ ಹೆಸರು ಒಂದು ವಿಶೇಷವಾಗಿ ಕಾಣುತ್ತದೆ. ಬೇರೆ ಬೇರೆ ತಂಡಗಳು ಬೇರೆ ಬೇರೆ ಹೆಸರನ್ನು ಇಟ್ಕೊಂಡಿರ್ಬೋದು, ಅಥವಾ ಹೆಸರು ಇಡೋದಕ್ಕೂ ಕೂಡ ಒಂದಷ್ಟು ಆಲೋಚನೆ ಮಾಡಿಕೊಂಡು ಹೆಸರಿಡ್ತಾರೆ. ನಮ್ಮ ತಂಡಕ್ಕೆ ಇಂಥ ಹೆಸರಿದ್ರೆ ಚೆನ್ನಾಗಿರ್ತದೆ ಅಂತ.
ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಈ ಸ್ನೇಹ ಬಂಧು ಅನ್ನುವಂಥ ಹೆಸರು ಯಾಕೆ ಬಂತು, ಯಾರು ಕೊಟ್ಟರು? ಈಗಿನ ಕಾಲದಲ್ಲಿ ನಮಗೆ ಫ್ರೆಂಡ್ಶಿಪ್ಗಿಂತ ಫ್ರೆಂಡ್ಶಿಪ್ ಮುಖ್ಯ. ಫ್ರೆಂಡ್ಶಿಪ್ಗಿಂತ ವ್ಯಾಲ್ಯೂ ಬೇರೆ ಸಂಬಂಧಕ್ಕಿಂತ ಹೆಚ್ಚು ಕೊಡೋದಿಲ್ಲ, ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ತುಂಬ ಕೊಡ್ತಾರೆ. ಅದಲ್ಲದೆ ನಾವು ಈಗ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅಂದರೆ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಒಂದು ಏನಾದರೂ ಈ ಗುಂಪಿಗೆ ಒಂದು ಹೆಸರು ಇಡುವಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಒಟ್ಟುಗೂಡಿ ಫ್ರೆಂಡ್ಶಿಪ್ಪಿಗೆ ಒಂದು ವ್ಯಾಲ್ಯೂ ಕೊಡುವಂಥ ಒಂದು ಹೆಸರು ಅಂದರೆ ಸ್ನೇಹ. ನಮ್ಮ ಎಲ್ಲಿ ಎಲ್ಲ ಬಂಧುಗಳು ಸೇರಿ ಅಂತ ಮಾಡುದು ಅಂತ ಒಂದು ತಂಡ ಒಟ್ಟು ಸೇರಿ ಸ್ನೇಹ ಬಂಧು ಎಂದು ಇದು ನಾವು ಹೆಸರನ್ನು ಇಟ್ಟಿದ್ದೇವೆ. ಸ್ನೇಹಿತರೆಲ್ಲ ಜೊತೆ ಸೇರಿ ಸಮಾಜ ಸೇವೆ ಮಾಡಬೇಕಾದ್ರೆ ಆ ತಂಡಕ್ಕೆ ಒಂದು ಹೆಸರು ಅಂತ ಬಂದಾಗ ಸ್ನೇಹ ಬಂಧು ಅಂತ, ಆ ಸ್ನೇಹದ ಮೂಲಕ ಆ ಒಂದು ಬಂಧುಗಳಾಗಿ ಬದುಕಿದವರು, ಒಂದಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಈ ತಂಡದಲ್ಲಿದ್ದಾರೆ. ಇನ್ನೊಬ್ರು ಅಶ್ವಿನ್ ಅಡ್ಯಾರ್ ಪದವಿದ್ದಾರೆ. ಸರ್, ನಿಮ್ಮ ಹತ್ರ ನಾನು ಕೇಳಬೇಕು, ಹೇಗೆ ಅನಿಸ್ತದೆ ಈ ತಂಡದಲ್ಲಿ ನಿಮಗೆ ಅಂತ? ಈ ತಂಡದಲ್ಲಿ ನಮಗೆ ದುಡಿಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಓಕೆ. ಯಾಕೆಂದರೆ ಎಲ್ಲರೂ ಒಟ್ಟು ಸೇರಿ ನಾವು ಈ ಆಲೋಚನೆಯನ್ನು ಮಾಡಿ ಇದರಲ್ಲಿ ಸುಮಾರು 2-3 ಮಂದಿ ಇದಕ್ಕೆ ನಾವು ಸಹಾಯ ಮಾಡಿದ್ದೇವೆ. ಅಂದರೆ ಎಲ್ಲರೂ ಇದರಲ್ಲಿ ಇರೋದು ಪಾಪದವರೇ, ಯಾರು ದೊಡ್ಡವರಲ್ಲ. ಓಕೆ. ಅಂದರೆ ನಾವು ನಮ್ಮ ಹತ್ರ ಕೊಡುವಷ್ಟು ನಾವು ದಾನಿಗಳಲ್ಲ. ಎಲ್ಲರ ಹತ್ರ ಕೇಳಿ ಒಂದು ಭಿಕ್ಷೆ ಬೇಡಿ ಒಂದು ಮನೆಗೆ ತಲುಪಿಸುವಂಥ ಹಂತಕ್ಕೆ ನಾವು ತಲುಪಿದ್ದೇವೆ. ಈಗ ಮೊನ್ನೆ ನಡೆದ ಭೂಮಿಯವರ ಚಿಕ್ಕ ಮಗುವಿನ ಭೂಮಿಯವರ 15 ದಿವಸದಲ್ಲಿ ನಾವು 5 ಲಕ್ಷ ರೀಚ್ ಆದರೂ ನಮಗೆ ಸಂತೋಷವಾಗಿದೆ. ಅಂದರೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ನಾವು ಇಟ್ಟದ್ದು 3.5 ಲಕ್ಷ ಡಿಮಾಂಡ್, ಆದರೆ 5.5 ಲಕ್ಷ ತನಕ ಕೊಟ್ಟಿದೆ. ಅದು ನಿಮ್ಮ ನಿಸ್ವಾರ್ಥ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ. ನಿಜ ಸರ್. ನಾನು ಇನ್ನು ಈ ಹೆಸರಿನ ಜೊತೆಗೆ ನಿಮ್ಮ ತಂಡದ ಆ ಪ್ರಾರಂಭದ ದಿನಗಳು ಅಂತ ಇರುವಾಗ ಬಹಳಷ್ಟು ಕುತೂಹಲ, ಹೇಗೆ ಪ್ರಾರಂಭ ಆಯಿತು, ಎಷ್ಟು ಜನ ಇದ್ರು ಆ ಸಂದರ್ಭಕ್ಕೆ, ಜೊತೆಗೆ ಆ ಮೊದಲ ದಿನಗಳು ಅಂತ ಇರ್ತದೆ ಒಂದು ತಂಡ ಕಟ್ಟುವಾಗ, ಮೊದಲ ದಿನಗಳು ಹೇಗಿತ್ತು? ಇಲ್ಲ, ನಾವು ಮೊದಲು ಸ್ಟಾರ್ಟ್ ಮಾಡುವಾಗ ನಮಗೆ ಒಂದು ಮನೋಜನಿಗೆ ನಾವು ಮೊದಲು ಸ್ಟಾರ್ಟ್ ಮಾಡಿದ್ದು. ಆ ಟೈಮಲ್ಲಿ ನಮಗೆ ಕೊರೋನಾ ಟೈಮು, ಇದು ನಮಗೆ ಅಷ್ಟೇ ಮೊತ್ತ ನಮಗೆ ಕಲೆಕ್ಟ್ ಆಗ್ತದೆ ಇಲ್ವ ಅಂತ ಕೂಡ ಒಂದು ಡೌಟ್ ಇತ್ತು. ಆದರೆ ನಾವು ಮಾಡೋ ನಿಸ್ವಾರ್ಥ ಸೇವೆ ಅದು ನಮಗೆ ಕೈ ಬಿಟ್ಟಿಲ್ಲ. ನಮಗೆ 7 ಲಕ್ಷ ಮೊತ್ತ ನಮಗೆ ಕಲೆಕ್ಟ್ ಆಗಿದೆ. ಮತ್ತು ಇದರಲ್ಲಿ ನಮಗೆ ಮುಖ್ಯವಾಗಿ ನಾವು ಪುಷ್ಪರಾಜ್ ಕುಲಾಲ ಇರ್ಬೋದು, ಅಲ್ಲದೆ ಕೀರ್ತನ್ ರಾಜ್ ಶೆಟ್ಟಿ ಮತ್ತು ದೀಪಕ್ ಅಡ್ಯಾರ್, ತುಂಬ ಮಂದಿ ಇದ್ದಾರೆ, ಕಿಶೋರು, ಮನೋಜು ಅಂತ ತುಂಬ ಮಂದಿ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಇಲ್ಲಿ ರತನ್, ಹರ್ಷಿತ್ ಪೂಜಾರಿ ಅವರೆಲ್ಲ ಇದ್ದಾರೆ. ಅವರೆಲ್ಲ ಒಟ್ಟುಗೂಡಿ ನಾವೊಂದು 15 ಮಂದಿ ಒಟ್ಟುಗೂಡಿ ಸಂಸ್ಥೆಯನ್ನು ಹುಟ್ಟಾಗಿದೆ. ಅಂದರೆ ಎಲ್ಲ ಅಡ್ಯಾರ್ ಪದನ ಎಲ್ಲ ಯುವಕರು ಒಟ್ಟುಗೂಡಿದ್ದು. ಅದರಲ್ಲಿ ಪ್ರಮುಖವಾಗಿ ನಾವು 15 ಮಂದಿ ಇದ್ದೇವೆ. ಅದರಲ್ಲಿ ಎಲ್ಲ ಸೇರಿ ನಾವು ಈ ಸ್ನೇಹ ಬಂಧು ತಂಡವನ್ನು ಕಟ್ಟಿದ್ದು. ಅದಕ್ಕೆ ಹೆಸರು ಕೊಟ್ಟದ್ದು ನಮ್ಮ KR ಶೆಟ್ಟಿ. ಅವರು ಎಲ್ಲ ನಮ್ಮ ಜೊತೆ ಎಲ್ಲ ಮಾತಾಡಿ ಇದಕ್ಕೆ ಈ ಹೆಸರು ಇಟ್ಟರೆ ಹೇಗೆ ಆಗ್ಬೋದು ಅಂತ ಹೆಸರು ಕೊಟ್ಟದ್ದು ಅವರೇ. ಹೆಸರಿನ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ, ತುಂಬ. ಹೆಸರಿಗೆ ತಕ್ಕ ಆ ಒಂದು ಸಂಘಟನೆ ಕೂಡ, ಯಾಕಂದ್ರೆ ಇದರಲ್ಲಿ ಎಲ್ಲ ನಾವೊಂದು ಕೆಲಸಕ್ಕೆ ಕೈ ಹಾಕುವಾಗ ಎಲ್ಲ ಜಾತಿ ಭೇದ ಎಲ್ಲ ಮರೆತು ನಮಗೆ ಸಹಾಯ ಮಾಡ್ತದೆ. ಅದೊಂದು ತುಂಬ ಖುಷಿ ಇದೆ. ಅಂದ್ರೆ ನಿಮಗೆ ನಿಮ್ಮ ಕೈಯಲ್ಲಿ ಹಣ ಅನ್ನುವಂಥದ್ದು ಬರುವಾಗ ಎಲ್ಲ ಜಾತಿಯ ಜನಗಳು, ಎಲ್ಲ ಜಾತಿದು ಎಲ್ಲರದ್ದು ಕೂಡ ಹಣ ಜೊತೆ ಸೇರಿ ಇವರ ಮೂಲಕ ಆ ಸಮಾಜಕ್ಕೆ ಅರ್ಪಣೆ ಆಗುತ್ತೆ, ಆ ಸೇವೆಯಾಗಿ ಸಿಗುತ್ತೆ ಅಂತ. ಇನ್ನು ನಾನು ಮೊದಲ ದಿನಗಳು ಅಂತ ಹೇಳ್ತಾ ಇದ್ದೆ, ಈ ಒಂದು ತಂಡವನ್ನು ಪ್ರಾರಂಭ ಮಾಡುವಾಗ ಒಂದು ಗೊಂದಲ ಇರಲಿಲ್ವಾ, ಇದು ವರ್ಕೌಟ್ ಆಗಬಹುದಾ? ಈ ಭಾಗ ಅದು ಕೂಡ ಅಡ್ಯಾರ್ ಪದವನ್ನುವಂಥ ಒಂದು ಸಣ್ಣ ಭಾಗ ಇರುವಂಥದ್ದು. ಹಾಗಾಗಿ ಇಂಥ ಜಾಗದಲ್ಲಿ ಇಂಥ ಒಂದು ಪ್ರಬಲ ತಂಡವನ್ನು ಕಟ್ಟಬೇಕು, ಇದು ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಗೊಂದಲಗಳಿತ್ತು, ಹೇಗಿತ್ತು ಆಗ? ಗೊಂದಲ ಸ್ವಲ್ಪ ಮಟ್ಟಿಗೆ ಇತ್ತಾದರೂ ಅದು ಕಾಲಕ್ರಮೇಣ ಅದು ತಿಳಿಯಾಗ್ತಾ ಬಂತು. ಯಾಕಂದರೆ ನಮಗೆ ಆ ಟೈಮಲ್ಲಿ ನಮಗೆ ಹೊರಗಿನ ದೇಶದಲ್ಲಿ ನಮ್ಮ ತಂಡದವರು ಕೂಡ ಇದ್ದರು. ನಮ್ಮ ಶಶಿ ಆಚಾರ್ಯ, ದೀಕ್ಷಿತ್ ಕೋಟ್ಯಾನ್, ಮಧ್ರೋಜ್ ಅಂತ ಎಲ್ಲ ಇದ್ದರು. ಅವ್ರು ಕೂಡ ಅಲ್ಲಿ ಕೂಡ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಲ್ಲಿಂದ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ಗೂಗಲ್ ಪೇ ಮುಖಾಂತರ ಎಲ್ಲ ಕಳಿಸ್ತಾ ಇದ್ರು. ತುಂಬ ಹೆಲ್ಪ್ ಆಗಿದೆ ಅದು. ಇನ್ನು ಅಶ್ವಿನ್ ಅವರಲ್ಲಿ ಕೇಳಬೇಕು, ಈ ತಂಡ ಸೇರ್ಕೊಂಡದಿಂದ ಅಂದರೆ ಆ ದಿನದಿಂದ ನಿಮ್ಮಲ್ಲಿ ಬದಲಾವಣೆ ಏನು ಕಂಡುಕೊಂಡ್ರಿ ತಾವು ಅಂತ? ನಮಗೆ ಇನ್ನೂ ಕೂಡ ಬೇರೆ ಮಕ್ಕಳಿಗೆ ಸಹಾಯ ಮಾಡುವ ಅಂತ ಅನಿಸ್ತದೆ. ಅಂದರೆ ಈಗ ನೆಕ್ಸ್ಟ್ ಅಜೆಂಡಾ ನಾವು ಅಂದರೆ ಇಡುವುದಂದರೆ ಒಂದು 10 ವರ್ಷದೊಳಗಿನ ಮಕ್ಕಳಿಗೆ ಇಡುವಂಥ ಪ್ಲ್ಯಾನಲ್ಲಿದ್ದೇವೆ. ಅಂದರೆ ದೊಡ್ಡ ಅಂದರೆ ನೀವು ಹೇಳುವಂಥದ್ದು ಈ ತಂಡದಲ್ಲಿ ಯಾವತ್ತು ಸೇರ್ಕೊಂಡು ಆ ಬಳಿಕ ಇನ್ನಷ್ಟು ಸೇವೆ ಮಾಡಬೇಕು ಅಂತ ಮನಸ್ಸಾಗ್ತದೆ. ಮನೆಯಲ್ಲಿ ಏನು ಹೇಳ್ತಾರೆ ನಿಮಗೆ ಈ ಕೆಲಸಕ್ಕೆ? ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಇದ್ದಾರೆ. ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆ ಅಂದರೆ ನೀವೇ ಹೇಳಿದ್ರಿ ನಮ್ಮಲ್ಲಿ ಇರೋರೆಲ್ಲ ಬಡವರು ಅಥವಾ ಮಧ್ಯಮ ವರ್ಗದವರು ಅಂತ. ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದ ಸಮಸ್ಯೆ ಇದ್ದೇ ಇರ್ತದೆ. ಆ ಸಮಸ್ಯೆ ನಡುವೆ ಇನ್ನೊಬ್ಬರ ಅಳಲನ್ನು ಕೇಳುವಂಥ ಮನಸ್ಸು ಇರಬೇಕು, ಜೊತೆಗೆ
ಅವ್ರಿಗೇನಾದರೂ ಸೇವೆ ಕೊಡಬೇಕನ್ನುವಂಥ ಶಕ್ತಿ ಕೂಡ ನಮ್ಮಲ್ಲಿ ಇರಬೇಕಲ್ವಾ? ಸೊ ಹಾಗಾಗಿ ನಿಮಗೆ ಮನೇಲಿ ಏನು ಹೇಳ್ತಾರೆ ಇಂಥ ಕಾರ್ಯದಲ್ಲಿ ತಾವು ಬ್ಯುಸಿ ಇರುವಾಗ ಅಂತ? ನಾವು ಹುಟ್ಟಿದಾಗಿಂದಲೇ ಕಷ್ಟದಿಂದ ಬೆಳೆದವರು. ಹಾಗೆ ನಮಗೆ ಬೇರೆಯವರ ಕಷ್ಟ ನಮಗೆ ಅರ್ಥ ಆಗ್ತಾ ಉಂಟು. ಅಂದರೆ ನಾನು 5 ವರ್ಷ ಇರುವಾಗ ನನ್ನ ತಂದೆ ತೀರಿದ್ರು. ಆಮೇಲೆ ನನ್ನ ಅಣ್ಣ ಮತ್ತು ತಾಯಿ ನನ್ನನ್ನು ದೊಡ್ಡವರಾಗಿ ಮಾಡಿದರು. ಆಮೇಲೆ 10ನೇ ಕ್ಲಾಸ್ ತನಕ ಕಲಿತು ಮತ್ತೆ ಒಂದು ಕೆಲಸಕ್ಕೆ ಸೇರಿದೆ. ಈಗ ಒಂದು ಕೆಲಸದಲ್ಲಿದ್ದೇನೆ, ಕೋಆಪರೇಟಿವ್ ಸೊಸೈಟಿಯಲ್ಲಿ ನೀರ್ಮಾರ್ಗ. ಹಾಗೆಂದ ಒಂದು ಖುಷಿಯಲ್ಲಿದ್ದೇನೆ. ಓಕೆ, ತಾವು ಕೂಡ ಒಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಈ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು, ನಿಮ್ಮ ಮನೆಯವರು ಕೂಡ ತುಂಬ ಖುಷಿಯಾಗಿದ್ದಾರೆ. ಓಕೆ, ಖಂಡಿತ. ಇಂಥ ಮನಸ್ಸನ್ನು ಪ್ರತಿಯೊಬ್ಬ ಯುವಜನತೆ ಮಾಡಬೇಕು. ನಮ್ಗೆ ಖುಷಿಯಾಗೋದು ಈ ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಬರುವಂಥ ಎಲ್ಲ ಅತಿಥಿಗಳು ಕೂಡ ಹೆಚ್ಚಿನವರು ಯಂಗ್ಸ್ಟರ್ಸ್ ಆಗಿರ್ತಾರೆ, ಯುವಕರು ಇರ್ತಾರೆ. ಹಾಗಾಗಿ ಈ ಇಂದಿನ ಯುವಜನತೆಗೆ ಇಷ್ಟೊಂದು ಸಮಾಜಮುಖಿಯಾಗಿ ನಾವು ಇರಬೇಕು, ಸಮಾಜಕ್ಕೆ ನಮ್ಮ ಜೀವನದ ಒಂದಷ್ಟು ಸಮಯವನ್ನು ಅಥವಾ ನಮ್ಮ ಬದುಕಿನ ಸಂಪಾದನೆ ಒಂದು ಭಾಗವನ್ನು ಸಮಾಜಕ್ಕೆ ಇಡಬೇಕನ್ನುವಂಥ ಮನಸ್ಸಿದೆ ಅಲ್ಲ, ನಿಜವಾಗ್ಲೂ ಕೂಡ ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಇದು. ಒಂದು ಒಳ್ಳೆಯ ಆಲೋಚನೆ ಅನ್ನುವಂಥದ್ದು ಯುವಜನತೆಯಲ್ಲಿ ಇದೆ ಅನ್ನೋದನ್ನು ನಾವು ಸ್ವಾಗತ ಮಾಡಲೇಬೇಕು, ಗೌರವಿಸಬೇಕು. ಜೊತೆಗೆ ಇಂಥ ಯುವಕರೆಲ್ಲ ಈಗಿನ ಯುವಜನತೆಗೆ ಸ್ಫೂರ್ತಿಯಾಗಿ ನಿಲ್ತಾರೆ. ಇಂಥದ್ದೇ ಕೆಲಸವನ್ನು ನಾವು ಇನ್ನಷ್ಟು ಮಾಡಬೇಕನ್ನುವಂಥ. ಹಾಗಾಗಿ ಇವತ್ತು ಸ್ಪಂದನ ಹೀರೋಸ್ ಕಾರ್ಯಕ್ರಮವು ಕೂಡ ಸ್ಫೂರ್ತಿಯ ಕಾರ್ಯಕ್ರಮವಾಗಿ ಯುವಜನತೆಗೆ ನಿಲ್ತಾ ಇದೆ ಅಂತ. ಇನ್ನು ನಾಗರಾಜ್ ಅವರಲ್ಲಿ ನಾನು ಕೇಳಬೇಕು, ಈ ತಂಡದಲ್ಲಿ ಮೊದಲ ಸೇವಾ ಯೋಜನೆ ಮಾಡಿದಾಗ ನೀವು ಹೇಳಿದ್ರಿ ಇಷ್ಟೊಂದು ಅಮೌಂಟ್ ಆಗುತ್ತೋ ಇಲ್ವೋ ಅಂತ. ಆ ಒಂದು ಗೊಂದಲ ಇತ್ತು, ಭಯ ಇತ್ತು ನಮಗೂ ಅಂತ. ಅಂದರೆ ಈ ಅಮೌಂಟ್ ಅನ್ನುವಂಥದ್ದು ಇಷ್ಟು ಟಾರ್ಗೆಟ್ ಇಟ್ಕೊಂಡು ನೀವು ಹೋಗಿದ್ರಾ ಅಥವಾ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡುವಂತ ಹೋಗಿದ್ರೆ ಹೇಗೆ ಅಂತ? ಇಲ್ಲ, ನಾವು ಎಷ್ಟು ಆಗುತ್ತೋ ಅಂತ ಹೋಗಿದ್ದು. ಅಂದರೆ ನಮಗೆ ಎಷ್ಟು ಆಗಬೇಕಂತ ಏನು ನಾವು ಇಟ್ಕೊಂಡಿಲ್ಲ. ಯಾಕಂದರೆ ಆ ಟೈಮ್ ಕೊರೋನಾ ಟೈಮ್, ನಮಗೆ ಅಷ್ಟು ಆಗುತ್ತೋ ಇಲ್ವ ಅಂತ ನಮಗೆ ಕೂಡ ಒಂದು ಭಯ ಇತ್ತು. ಮತ್ತು ನಾವು ನಮ್ಮ ಅಡ್ಡರ್ಪಾದ ಚಂಡಿಕಾ ದುರ್ಗಾ ದೇವಸ್ಥಾನ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಾವು ಹೊರಟದ್ದು. ಅಲ್ಲಿ ನಾವು ಪ್ರಾರ್ಥನೆ ಹೋರಾಟ ಕೆಲಸ ಇಷ್ಟರ ತನಕ ನಮಗೆ ಒಂದು ಕೆಡುಕಾಗಿಲ್ಲ, ಎಲ್ಲ ಒಳ್ಳೆಯದೇ ಆಗಿದೆ. ಮತ್ತು ನಮಗೆ ಬೆನ್ನುಲಬಾಗಿ ನಿಂತದ್ದು ನಮ್ಮ ವೃಕ್ಷರಾಜ ಫ್ರೆಂಡ್ಸ್ ಸರ್ಕಲ್ ಮತ್ತು ಟೀಮ್ ಶಿವಾಜಿನಗರ, ಇದರೆಲ್ಲ ನಮ್ಮ ಯುವಕರೇ, ಅದು ನಮ್ಮ ಊರಿನ ಯುವಕರು. ಅದು ಒಂದು ವೃಕ್ಷರಾಜ ಫ್ರೆಂಡ್ಸ್ ಸರ್ಕಲ್ ಮತ್ತು ಟೀಮ್ ಶಿವಾಜಿನಗರ ಮತ್ತು ನಮ್ಮ ಮುಖ್ಯವಾಗಿ ಇದು KR ಶೆಟ್ಟಿ ಮತ್ತು ದೀಪಕ್ ಕಡ್ಡೇರ್ ಎಲ್ಲ ಒಟ್ಟಿಗೆ ಸೇರಿ ನಾವು ಇದಕ್ಕೆ ಮುಂದುವರೆದದ್ದು. ಅದರಿಂದ ನಮಗೆ ಒಳ್ಳೆ ಬೆಂಬಲ ಇತ್ತು, ಯುವ ಪಡೆಯ ಸಹಕಾರ ಇತ್ತು ನಿಮಗೆ. ಹಾಗಾಗಿ ಇದೊಂದು ದೊಡ್ಡ ಕಷ್ಟ ಅಂತ ಯಾವತ್ತೂ ಕಂಡಿಲ್ಲ? ಇಲ್ಲ. ಓಕೆ ಸರ್, ನಿಮ್ಮ ಮೊದಲ ಯೋಜನೆ ಪ್ರಾರಂಭ ಆಗಿರುವಂಥದ್ದು ತಮ್ಮ ಸ್ನೇಹಿತನ ಅನಾರೋಗ್ಯದ ಸಂದರ್ಭ. ಅದರ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ಅಂದರೆ ಪರಿಸ್ಥಿತಿ ಹೇಗಿತ್ತು, ಯಾಕೆ ಅಂದರೆ ತಾವು ಮೊದಲು ಹೇಳುವಾಗಲೇ ಹೇಳಿದ್ರಿ ನಮ್ಮ ಸ್ನೇಹಿತ ಇನ್ನೊಬ್ಬನ ಮನೆಗೆ ಏನೋ ಸಹಾಯ ಮಾಡಬೇಕಂತ ಹೋಗಿರ್ತಾನೆ, ಅಲ್ಲೇ ಅವಘಡ ಸಂಭವಿಸುತ್ತೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂಥ ಕುತೂಹಲ ಏನಾಗಿತ್ತು ಆ ಸಂದರ್ಭ? ಅಲ್ಲ, ಆ ಟೈಮಲ್ಲಿ ನಮಗೆ ನಮ್ಮ ಸ್ನೇಹಿತ ಚೇತನವರ ಮನೆ ಕೆಲಸಕ್ಕೆ ಅಂತಾರೆ. ಅಂದರೆ ಅವನು ಹೊಸ ಮನೆ ನಿರ್ಮಾಣಕ್ಕಾಗಿ ನಾವು ಮನೆಯನ್ನು ನಾವು ಒಂದು ರಿಪೇರಿ ಮಾಡುವ ಹಂತಕ್ಕೆ ಅಂತ ಈ ಮನೋಜ್ ಕೂಡ ಬಂದದ್ದು. ಆ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಒಂದು ಅವಘಡ ಸಂಭವಿಸಿ ಗೋಡೆ ಕುಸಿದು ಸ್ಪೈನಲ್ ಕಾರ್ಡ್ಗೆ ಪೆಟ್ಟಾಗಿ ಮಲಗಿದಲ್ಲಿ ಎದ್ದ. ಅದು ನಮಗೆ ತುಂಬ ಬೇಸರ ಆಯಿತು. ಯಾಕಂದರೆ ಆ ಟೈಮಲ್ಲಿ ಕೊರೋನಾ ಟೈಮು, ಏನು ಮಾಡಬೇಕಂತ ತೋಚಲಿಲ್ಲ. ಆ ಟೈಮಲ್ಲಿ ನಾವು ಮತ್ತೆ ಈ ಯೋಜನೆ ಒಂದು ಎಷ್ಟು ಅಂದರೆ ನಮ್ಮ ಸ್ನೇಹಿತ ಅವನಿಗೆ ನಮ್ಮಿಂದ ಏನಾದರೂ ಒಂದು ಹೆಲ್ಪ್ ಆಗುವ ಉದ್ದೇಶದಿಂದ ಈ ಸ್ನೇಹ ಬಂಧು ಎಂಬ ತಂಡವನ್ನು ನಾವು ರಚಿಸಿದ್ವಿ. ಯಾವ ರೀತಿಯಲ್ಲಿ ಸಹಕಾರ ಆಯಿತು ಅವರಿಗೆ ಆ ಸಂದರ್ಭದಲ್ಲಿ? ಇಲ್ಲ, ಆ ಟೈಮಲ್ಲಿ ಒಳ್ಳೆ ಸಹಕಾರ ಸಿಕ್ಕಿದೆ ನಮಗೆ. ಎಲ್ಲ ನಮ್ಮ ಕೊರೋನಾ ಟೈಮಲ್ಲಿ ನಮಗೆ ಅಷ್ಟು ಅಮೌಂಟ್ ಆಗ್ತದೆ ಇಲ್ಲ ಅಂತ ಒಂದು ನಮಗೆ ಡೌಟ್ ಇದೆ. ದೇವರ ದಯದಿಂದ ನಮಗೆ ಅಷ್ಟು 7 ಲಕ್ಷ ಅಮೌಂಟ್ ಕಲೆಕ್ಟ್ ಆಗಿದೆ. ಆದರೆ ದುರದೃಷ್ಟವಾದ ಇವತ್ತು ಅವ ನಮ್ಮೊಟ್ಟಿಗಿಲ್ಲ. ಅವನು ತೀರೋಗಿ 1 ವರ್ಷ ಆಯಿತು. ಪ್ರಯತ್ನ ಪಟ್ರಿ ತಾವೆಲ್ಲರೂ ಕೂಡ? ಬೇಸರದ ಸಂಗತಿ. ಯಾಕಂದರೆ ನಮ್ಮ ದರ್ಶನ್ಗೆ ಅಂತ ಒಂದು 4 ವರ್ಷದ ಮಗುವಿಗೆ ನಾವು ವೇಷ ಹಾಕಿ ನಾವು ಕಲೆಕ್ಟ್ ಮಾಡಿದ ಅಮೌಂಟ್ ಈಗ ದರ್ಶನ್ ಗುಣಮುಖರಾಗಿ ಈಗ ಅವನಿಗೆ 1 ವರ್ಷ ಟ್ರೀಟ್ಮೆಂಟ್ ಆಗ್ತಾ ಉಂಟು, ಕ್ಲಿಯರ್ ಆಗಿದೆ. ಈಗ ಭೂಮಿಗೆ ನಾವು ಮೊನ್ನೆ ಕಲೆಕ್ಟ್ ಮಾಡಿ 5.5 ಲಕ್ಷ ಅಮೌಂಟ್, ಅವರು ಕೂಡ ಆಪರೇಷನ್ ಆಗಿ ಈಗ ತುಂಬ ಖುಷಿಯಲ್ಲಿದ್ದಾಳೆ ಈಗ. ಹಾಗೆ ಮನೋಜಿಗೆ ನಾವು ಕುಡುಪಲ್ಲಿ ಅವನಿಗೆ ಪುನಃ ನಮಗೆ ಆಪರೇಷನ್ ಮಾಡಬೇಕಂತ ಡಾಕ್ಟರ್ ತಿಳಿಸಿದ್ರು. ಆ ಟೈಮಲ್ಲಿ ನಮಗೆ ಆ ಟೈಮಲ್ಲಿ ಏನು ಮಾಡಬೇಕಂತ ತೋಚಲಿಲ್ಲ. ಆ ಟೈಮಲ್ಲಿ ನಮಗೆ ಕುಡುಪು ಷಷ್ಠಿ ಟೈಮಲ್ಲಿ ನಮಗೆ ಆ ಟೈಮಲ್ಲಿ ನಾವು ವೇಷ ಹಾಕುವಂಥ ಒಂದು ಯೋಚನೆ ಬಂದು ನಾನು ಮತ್ತು ಅಶ್ವಿನ್ ಇನ್ನೊಂದು ಸಲ ವೇಷ ಹಾಕಿ ಮತ್ತು ಕುಡುಪು ದೇವಸ್ಥಾನ ಆಡಳಿತ ಮಂಡಲ ಪರ್ಮಿಷನ್ ತೆಗೆದುಕೊಂಡು ಆ ಟೈಮಲ್ಲಿ ಷಷ್ಠಿ ಟೈಮಲ್ಲಿ ಒಂದು ದಿವಸದಲ್ಲಿ ಬೆಳಿಗ್ಗೆ 7 ಗಂಟೆ ಸಂಜೆ 4 ಗಂಟೆ ತನಕ 3.5 ಲಕ್ಷ ಅಮೌಂಟ್ ಕಲೆಕ್ಟ್ ಮಾಡಿದೆ ಎಲ್ಲ ದಾನಿಗಳ ಸಹಕಾರದಿಂದ. ಸೊ ಒಂದು ಬೇಸರದ ಸಂಗತಿ, ಉಳಿಸ್ಬೇಕನ್ನುವಂಥ ಹಠದಿಂದ ನೀವೆಲ್ಲ ಪ್ರಯತ್ನ ಪಟ್ರಿ, ಆದರೆ ಉಳಿಸ್ಕೊಳ್ಳೋದಕ್ಕೆ ವಿಫಲ ಆದ್ವಿ. ಏನು ಮಾಡೋದು, ವಿಧಿ ಲಿಖಿತ. ಆದರೆ ನಿಮ್ಮ ಪ್ರಯತ್ನ ಇದೆಯಲ್ಲ ಅದು ಇನ್ನೊಂದಷ್ಟು
ಒಳ್ಳೆಯ ಕಾರ್ಯಗಳಿಗೆ ಉಪಯೋಗ ಆಗಬೇಕನ್ನೋ ನಿಟ್ಟಿನಲ್ಲಿ ದೇವರೇ ಬರೆದಿದ್ರೆ ಏನೋ ಗೊತ್ತಿಲ್ಲ. ಇವತ್ತು ಆ, ಇನ್ನೂ ನೀವು ಹಾಕಿದಂಥ ಯೋಜನೆಗಳು ಯಾರಿಗಾದರೂ ಸಹಾಯ ಮಾಡಬೇಕಂತ ಪ್ರಯತ್ನ ಪಟ್ಟಾಗ ಅದರಲ್ಲಿ ದೇವರು ನಿಮಗೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ, ಅಥವಾ ಅಲ್ಲಿಂದ ಆರಂಭ ಆಗಿರುವಂಥದ್ದು ಇವತ್ತು ಸಮಾಜಕ್ಕೆ ಸಹಕಾರಿಯಾಗಿ ತಾವೆಲ್ಲರೂ ಕೂಡ ಜೊತೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ನಾನು ಇನ್ನೊಂದು ಅಶ್ವಿನ್ ಅವರಲ್ಲಿ ಕೇಳಬೇಕು, ಅಂದರೆ ಈ ಸ್ನೇಹಿತನಿಗೋಸ್ಕರ ತಾವೆಲ್ಲರೂ ಪ್ರಯತ್ನ ಪಟ್ಟು ಆ, ಏನೋ ಒಂದು ಅಮೌಂಟನ್ನು ಅವ್ರು ಕೊಡ್ತೀರಾ, ಆದರೆ ಈ ಯೋಜನೆಯನ್ನು ಕಂಟಿನ್ಯೂ ಮಾಡಬೇಕು, ಮುಂದೆ ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಯೋಚನೆ ಯಾಕಾಗಿ ಬಂತು? ಅಂದರೆ ಇನ್ನೂ ಕೂಡ ತುಂಬ ಮಂದಿ ಇದ್ದಾರೆ, ತುಂಬ ಸಮಸ್ಯೆಯಿಂದ ಬಳಲ್ತಿದ್ದಾರೆ, ಸಣ್ಣ ಸಣ್ಣ ಮಕ್ಕಳು. ಅವರಿಗೊಂದು ಹೆಲ್ಪ್ ಮಾಡುವ ಅಂತ ಮನಸ್ಸಲ್ಲಿ ಉಂಟು ನಮಗೆ. ಅಂದರೆ ಮೊನ್ನೆ ಕೂಡ ಇದು ಭೂಮಿಯವ್ರದ್ದು ನಮ್ಮದು ಮುಗಿಯುವ ಹೊತ್ತಿಗೆ ಇನ್ನೊಂದು ಬಂತು, ಸಿಂಚನ ಅಂತ, ನಮ್ಮ ಊರಿನವರೇ. ಅದಕ್ಕೆ ನಾವೀಗ ಬೇರೆ ನಮ್ಮ ಫ್ರೆಂಡ್ ಸರ್ಕಲ್ ಹತ್ರ ಮಾತಾಡಿ ಪ್ರಿಯದರ್ಶನ್ ಫ್ರೆಂಡ್ಸ್ ಕ್ಲಬ್ ಅವರೀಗ ಹೆಲ್ಪ್ ಮಾಡ್ತಿದ್ದಾರೆ. ಅವರೀಗ ಒಮಂಜೂರಲ್ಲಿ ಕಂಬಳ ಉಂಟು, ಅದಕ್ಕೆ ವೇಷ ಹಾಕಿ ಡೊನೇಟ್ ಮಾಡುವಂತ ಇದ್ದಾರೆ. ಅದು ಕೂಡ ತುಂಬ ಸಹಾಯ ಮಾಡಬೇಕಂತ ನಾವು ಕೇಳ್ತಿದ್ದೇವೆ ಎಲ್ಲರೂ. ಖಂಡಿತ. ಅವಳು ಕೂಡ 10 ವರ್ಷದ ಮಗಳು, ಅವಳಿಗೆ ಹುಟ್ಟಿದಾಗಿಂದ ಲಂಗ್ಸಲ್ಲಿ ಪ್ರಾಬ್ಲಮ್ ಉಂಟು. ಓಕೆ, ಒಂದು ಕರೆ ಇದೆ ಕಾರ್ಯಕ್ರಮದಲ್ಲಿ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ನಾನು KR ಶೆಟ್ಟಿ ಅಡ್ಯಾರ್ಪದವ ಅಂತ. ಎಸ್, ನಮಸ್ತೆ ಸರ್. ಅಡ್ಯಾರ್ ಪದವಿನ ಸೇವೆಯಲ್ಲಿ, ಅಂದರೆ ಆ ಭಾಗದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಂಥ ತಂಡ ಇದು ಸ್ನೇಹ ಬಂಧು. ಹೌದು. ಇಬ್ಬರು ಅತಿಥಿಗಳಿದ್ದಾರೆ ಸರ್, ತಾವು ಹೇಳಬೇಕು ಈ ತಂಡದ ಬಗ್ಗೆ. ಮೊದಲಿಗೆ ಅವರಿಗೆ ಇಬ್ಬರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ, ನಾಗರಾಜ್ ಮತ್ತು ಅಶ್ವಿನಿಗೆ. ಹಾಗೆ ಇಂಥ ಒಂದು ಸೇವಾ ಮನಸ್ಥಿತಿ ಇರುವಂತಹವರನ್ನ ಗುರುತಿಸುವಂತಹ ನಿಮ್ಗೆ ಸ್ಪಂದನ ಚಾನಲ್ಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಓಕೆ. ಈಗ ನಾಗರಾಜ್ ಮತ್ತೆ ಅಶ್ವಿನ್ ಅವರು ಅಲ್ಲಿ ಬಂದೇನು ಕೂತಿದ್ದಾರೆ, ಅವರಾಗಿ ಬಂದದಲ್ಲ, ಅವರನ್ನು ದೂಡಿ ಕಳಿಸಿದಾಗೆ ಕಳಿಸಿದ್ದು ನಿಜವಾಗಿ. ಓಕೆ. ಯಾಕಂತ ಹೇಳಿದ್ರೆ ಎಲ್ಲೂ ಎದುರಿಗೆ ಕಾಣಿಸ್ಕೊಳ್ಳೋದು. ಈಗ ಸ್ನೇಹ ಬಂಧುವಿನ ಇಷ್ಟು ಕಾರ್ಯಕ್ರಮವನ್ನು ಹಾಕಿಕೊಂಡಾಗ ಕೂಡ ಇವರು ಇವರ ನಾವೇ ವೇಷ ಹಾಕ್ತೇವೆ ಅಂತ ಮುಂದೆ ಬಂದು ಇಂಥದ್ದನ್ನ ಮಾಡುವ ಅಂತ ಮುಂದೆ ಬಂದವರು ಇವರೇ ಇದ್ರು. ಬೆಳಿಗ್ಗಿಂದ ಸಂಜೆ ತನಕ ವೇಷವನ್ನ ಹಾಕಿಕೊಂಡು ಯಾರಿಗೂ ಮುಖವನ್ನು ತೋರಿಸದ, ಬಾಕಿಯವರೆಲ್ಲ ನಾವೆಲ್ಲ ಕೇಸರಿ ಶಾಲ್ ಹಾಕೊಂಡು ಬಿಳಿ ಬಟ್ಟೆ ಹಾಕೊಂಡು ಎಲ್ರಿಗೂ ಮುಖ ತೋರಿಸ್ತಾ ಇದ್ವಿ. ಇವರ ಆ ಮುಖವನ್ನು ಯಾರಿಗೂ ತೋರಿಸದೆ ಸೇವಾ ಒಂದು ಮನಸ್ಥಿತಿಯಿಂದ ಇಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಇದು ನಮ್ಗೆಲ್ರಿಗೂ ಇವರನ್ನ ಅಲ್ಲಿ ನೋಡ್ತಾ ಇರೋದು ನಮ್ಗೆಲ್ರಿಗೂ ಹೆಮ್ಮೆ ಆಗ್ತಾ ಇದೆ. ಹಾಗೆ ಮತ್ತೆ ಈಗ ಕೇವಲ ಇದು 4ನೇ ಸೇವಾ ಯೋಜನೆ ಭೂಮಿ ತುಮಣ್ಣೆ ಎತ್ತಿಕೊಂಡಂತದ್ದು. ನಮ್ಮ ಊರಿನ ಮಹಾಮಾತೆ ಚಂಡಿಕಾ ದುರ್ಗಾ ಪರಮೇಶ್ವರ ಅನುಗ್ರಹದಿಂದ ಹಾಕಿದಂತ ಕೆಲಸ ಯಾವುದು ಫೈಲಾಗ್ಲಿಲ್ಲ. ಭೂಮಿಯ ಚಿಕಿತ್ಸೆಗೂ ಕೂಡ ಹಾಗೆ ನಾವೇನೊಂದು ಟಾರ್ಗೆಟ್ ಅನ್ನು ಇಟ್ಟಿದ್ವಿ, ಆ ಟಾರ್ಗೆಟ್ ಗಿಂತ ಹೆಚ್ಚಾಗಿ ಮನೆಗೆ ಉಪಯುಕ್ತ ಆಗುವಂತ ಕೆಲಸ ಸ್ನೇಹ ಬಂಧು ತಂಡದಿಂದ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಈ ತಂಡ ಅಲ್ಲ ಸರ್, ಈ ತಂಡದ ಹೆಸರಲ್ಲೇ ಇದೆ ಸ್ನೇಹ ಬಂಧು ಅಂತ. ಏನು ವಿಭಿನ್ನತೆ, ಏನು ವಿಶೇಷತೆಯನ್ನ ಕಂಡುಕೊಳ್ಳುತ್ತದೆ ಈ ತಂಡ ಅಂತ? ಅಲ್ಲ, ನಾವು ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋಂತ ಉದ್ದೇಶ ಖಂಡಿತವಾಗಿ ನಮ್ಮ ಯಾರಲ್ಲೂ ಇರ್ಲಿಲ್ಲ. ಈ ತಂಡವನ್ನ ಸೃಷ್ಟಿ ಮಾಡಿದ್ದೆ ಗೆಳೆಯ, ಒಟ್ಟಿಗೆ ಇದ್ದಂತಹ ಗೆಳೆಯ ಮನೋಜ್. ಇನ್ನೊಂದು ಗೆಳೆಯನ ಮನೆಗೆ ಒಂದು ಉಪಕಾರ ಮಾಡ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಆ ಗೋಡೆ ಕುಸಿತದಿಂದಾಗಿ ಅವನ ಸ್ಪೈನಲ್ ಕೋಡ್ ಡ್ಯಾಮೇಜ್ ಆಯಿತು. ಮನೆಯವರು ತುಂಬಾ ಕಷ್ಟದಲ್ಲಿದ್ದಾರೆ. ಅವನಿಗೆ ಬೇಕಾದಂತ ಲಕ್ಷ ಅಮೌಂಟ್ ಅನ್ನ ಒಟ್ಟು ಮಾಡೋದಕ್ಕೆ ಆಗುದಿಲ್ಲ ಅಂತ ಎನ್ನುವ ಸಂದರ್ಭದಲ್ಲಿ ಏನ್ ಮಾಡುದು ಅಂತ ತೋಚಿದಾಗ ಹುಡುಗರೆಲ್ಲ ಸೇರ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಮಾಡುವ ಅಂತ. ಆ ಟೈಮ್ ಕೊರೋನಾ ಟೈಮು, ಎಲ್ಲ ಇಡೀ ಊರು ಲಾಕ್ಡೌನ್ ಆಗಿ ಬಂದಾಗಿದೆ. ಅಂತ ಸಂದರ್ಭದಲ್ಲಿ ದೇವರು ಇಟ್ಟಾಗೆ ಆಗುತ್ತೆ ಅಂತ ಹೇಳ್ಕೊಂಡು ತಾಯಿ ಹತ್ರ ಪ್ರಾರ್ಥನೆಯನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಏನು ಪೋಸ್ಟರ್ ನ ಬಿಟ್ವಿ. ಸಮಾಜ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸಿದೆ. 7 ಲಕ್ಷ ರೂಪಾಯಿ ಕೇವಲ 26 ದಿನದಲ್ಲಿ ಒಟ್ಟಾಗಿದೆ. ಕೇವಲ ಸಾಮಾಜಿಕ ಜಾಲತಾಣ, ಅದು ಬಿಟ್ಟು ಬೇರೆ ಏನಿರ್ಲಿಲ್ಲ. ಅದಾಗಿ ಆ ಗ್ರೂಪ್ ಅನ್ನೇ ಡಿಲೀಟ್ ಮಾಡಿದ್ವಿ. ಇನ್ನು ಮುಂದಕ್ಕೆ ಇಂಥ ವ್ಯವಸ್ಥೆ ಯಾರಿಗೂ ಒದಗುದು ಬೇಡ ಅಂತ ಹೇಳ್ಕೊಂಡು. ಆ ಹೆಸರು ಅವಧಿಗೆ ಸೀಮಿತ ಆಗಿತ್ತು, ಅಲ್ಲಿಗೆ ನಿಲ್ಲಿಸುವುದು ಅಂತ ಹೇಳ್ಕೊಂಡು ಗ್ರೂಪ್ ಅನ್ನೇ ಡಿಲೀಟ್ ಮಾಡಿದ್ವಿ. ಮುಂದಕ್ಕೆ ನಮ್ಮದೇ ಊರಿನ ಒಂದು ಸಣ್ಣ ಮಗು, 4 ವರ್ಷದ ಮಗು ದರ್ಶನ್, ಬ್ಲಡ್ ಕ್ಯಾನ್ಸರ್ ನಿಂದ ಬಳಲ್ತಿರುವಾಗ ಅವನಿಗೂ ಹಾಗೆ ದೊಡ್ಡ ಮೊತ್ತದ ಅವಶ್ಯಕತೆ ಇತ್ತು. ಆಗ ಮತ್ತೆ ಇದಕ್ಕೆ ಜೀವವನ್ನು ಕೊಟ್ವಿ. ಅದು ನಾವು ಜೀವ ಕೊಟ್ಟದಲ್ಲ, ತಾಯಿ ಜೀವ ಕೊಡಿಸಿದ್ದಷ್ಟೇ. ಆ ಹೊತ್ತಿನಲ್ಲಿ ಈ ಅಶ್ವಿನ್ ಮತ್ತೆ ನಾಗರಾಜ್ ಗರುಡಿಯ ಜಾತ್ರೆಯಲ್ಲಿ ವೇಷವನ್ನು ಹಾಕೊಂಡು
ಹ್ಮ್. ಅಲ್ಲೇ ಹೆಚ್ಚಾಗಿ ಅಮೌಂಟ್ ಕಲೆಕ್ಟ್ ಆಗಿದೆ. ಸುಮಾರು 8 ಲಕ್ಷ ರೂಪಾಯಿ ಏನು ದರ್ಶನಿಗೆ ನಾವು ಹಸ್ತಾಂತರಿಸಿದ್ದೇವೆ. ಹ್ಮ್. ಅದರಲ್ಲಿ ಅರ್ಧದಷ್ಟು ಮೊತ್ತವನ್ನ ಇವರು ವೇಷ ಹಾಕಿ ಆ ಹೊತ್ತಿನಲ್ಲಿ ಗರುಡಿಯ ಜಾತ್ರೆಯಲ್ಲಿ ಒಟ್ಟು ಮಾಡಿದ್ದಾರೆ. ಓಕೆ ಆ ಟೈಮಲ್ಲಿ ಕೂಡ ಹಾಗೆ ಈ ಗ್ರೂಪ್ ಅನ್ನ ನಿಲ್ಲಿಸುದಂತ ಮತ್ತೆ ನಿಲ್ಲಿಸಿದ್ವಿ, ಈಗ ಎಲ್ಲ ಡಿಲೀಟ್ ಮಾಡಿದ್ವಿ. ಓಕೆ. ನಂತರ ಮತ್ತೆ ಮನೋಜಿಗೆ ಅವಶ್ಯಕತೆ ಬಂತು, ಈಗ ಭೂಮಿಗೆ ಬಂದಿದೆ. ಭೂಮಿದು ಆದ ಕೂಡಲೇ ನಾವು ಅದನ್ನೇ ನಿರ್ಧರಿಸಿ ಗ್ರೂಪ್ ಅನ್ನ ಸೈಲೆಂಟ್ ಮಾಡಿ ಬಿಟ್ಟಿದ್ದೇವೆ. ಓಕೆ. ಮುಂದಕ್ಕೆ ಯಾರಿಗಿಂತ ಒಂದು ಅವಕಾಶ ಬರುದು ಬೇಡ ಅಂತ ನಮ್ಮೆಲ್ಲರ ಆಸೆ. ಯಾಕಂತ ಹೇಳಿದ್ರೆ ದೇವರು ಯಾರಿಗೂ ಅಂತ ಕಷ್ಟಗಳನ್ನ ಕೊಡಬಾರ್ದು ಅಂತ. ನಿಜ ನಿಜ ಸರ್. ಆದರೆ ಆ ದೇವರ ಮೂಲಕ, ಅಂದರೆ ದೇವರ ಆಶೀರ್ವಾದದ ಮೂಲಕ ನಿಮ್ಮನ್ನ ದೇವರು ಮುಂದೆ ಬಿಟ್ಟಿದ್ದಾರೆ, ಅಂದರೆ ಇಡೀ ತಂಡವನ್ನ ಅಂತ ಹೇಳ್ಬೋದು ಸರ್. ಅಂಥ ಕಷ್ಟದವರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬರಬೇಕಾದ್ರೆ ಅಂಥ ಮನಸ್ಸುಗಳು ಕೂಡ ಬೇಕಾಗುತ್ತೆ. ನಿಜ ಸರ್, ಖಂಡಿತವಾಗಿ ಎಲ್ಲರಲ್ಲೂ ಇಂಥ ಮನಸ್ಸುಗಳು ಹೊತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಏನ್ ಸವಲತ್ತುಗಳಿದೆ ಅದು ಎಲ್ರಿಗೂ ಸಿಗೋದಿಲ್ಲ. ಹೌದು. ಮತ್ತೆ ಸೇವೆ ಮಾಡುವಂತ ಮನಸ್ಥಿತಿ ಕೂಡ ಹಣ ಇದ್ದವರಿಗೆ ಇಂಥ ಮನಸ್ಥಿತಿ ಬರುವುದು ತುಂಬಾ ಕಡಿಮೆ. ನಿಜ ನಿಜ. ಅಂತವರಿಗೆ ಈ ವಿಷಯಗಳನ್ನ ಮುಟ್ಟಿಸುವುದಕ್ಕೋಸ್ಕರ ನಾವು ಒಂದು ನಿಮಿತ್ತವಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೇವೆ ಹೊರತು ನಮ್ಮ ಕೈಯಿಂದ ಹಾಕಿ ಯಾರು ಕೊಟ್ಟದ್ದಲ್ಲ. ಯಾಕಂತ ಹೇಳಿದ್ರೆ ಎಲ್ರು ಇಲ್ಲಿ ದಿನಗೂಲಿಗೆ ದುಡಿಯುವವರು, ತಿಂಗಳಿಗೆ 8-10 ಸಾವಿರಕ್ಕೆ ದುಡಿಯುವಂತವರೇ ಇರುವುದು. ಒಂದು ದಿನ ಕೆಲಸಕ್ಕೆ ಹೋಗದಿದ್ರೆ ಮನೆಯಲ್ಲಿ ಅನ್ನದ ಕರ ಒಲೆಗೆ ಹೋಗುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇರುವವರೇ ನಾವೆಲ್ರು. ಓಕೆ. ಏನ್ ವಿಶ್ ಮಾಡ್ತೀರಾ ಸರ್ ಈ ತಂಡಕ್ಕೆ? ಅಲ್ಲ, ನಾನು ಅದೇ ಹೇಳೋದು, ತಂಡ ಇನ್ನು ಮುಂದಕ್ಕೂ ಸೇವಾ ಪಯಣವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಈ ಅಶ್ವಿನ್, ನಾಗರಾಜ್ ಏನಿದ್ದಾರೆ, ಇವರಂತ ಮನಸ್ಥಿತಿಯ ಹುಡುಗರು ಇನ್ನಷ್ಟು ಹುಟ್ಕೊಳ್ಬೇಕು, ಇವರೆಲ್ಲರಿಗೂ ಪ್ರೇರಣೆ ಆಗ್ಬೇಕು ಅನ್ನೋಂತ ಒಂದು ಒಳ್ಳೆಯ ಆಸೆ ನಂದು. ಖಂಡಿತ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಓಕೆ. ಸೊ ಈ ಸ್ನೇಹ ಬಂಧು ಅನ್ನುವಂಥ ತಂಡ ಬಹಳಷ್ಟು ಪರಿಶ್ರಮದ ಮೂಲಕ ಧನವನ್ನು ಸಂಗ್ರಹ ಮಾಡಿಕೊಂಡು, ಅಂದರೆ ಹಣದ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಜನರಿಗೆ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪರಿಶ್ರಮ ಪಟ್ಟವರು, ಜೊತೆಗೆ ಅದನ್ನು ಆ ರೀತಿಯಲ್ಲಿ ಮಾಡಿ ತೋರಿಸಿದಂಥ ತಂಡ ಇವತ್ತು ಇಲ್ಲಿಗೆ ಸಾಕು, ಈ ಯೋಜನೆ ಮುಂದೆ ಬೇಡ ಅನ್ನುವಾಗ ಮತ್ತೊಂದು ಕಡೆ ಸಮಸ್ಯೆ ಬಂದಾಗ ಮತ್ತೆ ಅವರಲ್ಲಿರುವಂಥ ಸೇವಾ ಮನೋಭಾವ ಚಿಗುರೊಡಿತದೆ, ಮತ್ತೇನೋ ಪ್ರಯತ್ನ ಮಾಡ್ತಾರೆ, ಸೇವೆ ಮಾಡೋದಕ್ಕೆ ಮುಂದಾಗ್ತಾರೆ. ಎಲ್ಲವೂ ಮಾತನಾಡೋದಿದೆ ಪುಟ್ಟ ವಿರಾಮದ
ವಿರಾಮದ ಬಳಿಕ ಮತ್ತೆ ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಸ್ನೇಹ ಬಂಧು ಅನ್ನುವಂಥ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಂಥ ತಂಡ ಇದೆ. ಇಬ್ಬರು ಅತಿಥಿಗಳಿದ್ದಾರೆ. ನಾನು ಈಗಾಗಲೇ ಮಾತನಾಡ್ತಾ ಇದ್ದೆ ಈ ತಂಡ ಹೇಗೆ ಪ್ರಾರಂಭ ಆಯಿತು, ಜೊತೆಗೆ ಯಾವ ರೀತಿಯ ಸೇವೆಯನ್ನು ಮಾಡ್ಕೊಂಡು ಬಂದರು ಅಂತ. ಇನ್ನು ಇದರ ಕಾರ್ಯಯೋಜನೆ ಹೇಗಿರ್ತದೆ ಅಂದರೆ ಒಂದು ಎಲ್ಲೋ ಒಂದು ಕಡೆ ಸಮಸ್ಯೆ ಇದೆ, ಅದು ಕೂಡ ಅಡ್ಡಿಯರ್ ಪದವು ಭಾಗದಲ್ಲಿ ತಾವು ಸಹಾಯವನ್ನು ಮಾಡ್ತಾ ಬಂದಂಥ ತಂಡ. ನಾನು ಕೇಳೋದು, ಒಂದು ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಬಂದಾಗ ಆ ಸಮಸ್ಯೆ ನಿಮ್ಮಲ್ಲಿಗೆ ಹೇಗೆ ಬರ್ತದೆ, ಜೊತೆಗೆ ಅದು ನಿಮ್ಮ ಸ್ನೇಹಿತರಿಂದಲೇ ಬರುವಂಥದ್ದು ಹೇಗೆ, ಜೊತೆಗೆ ಅದನ್ನು ಯಾವ ರೀತಿಯಲ್ಲಿ ನಾವು ಎದುರಿಸಬೇಕು ಅಥವಾ ಅದಕ್ಕೆ ಯಾವ ರೀತಿಯ ಯೋಜನೆಗಳನ್ನು ಹಾಕ್ಕೊಳ್ಬೇಕು, ಅಥವಾ ಒಂದು ಗೂಗಲ್ ಪೇ ಅಭಿಯಾನನೋ ಅಥವಾ ಇನ್ನೊಂದು ಅಭಿಯಾನನೋ ಅದು ಹೇಗೆ ರೆಡಿ ಮಾಡ್ಕೊಳ್ತೀರಾ ತಾವು ಅಂತ. ಮೊದಲಿಗೆ ನಾವು ನಮ್ಮ ಈ ಸ್ನೇಹ ಬಂಧು ಒಂದು ಕಾರ್ಯವಿಭಾಗ ಅಂತ ಉಂಟು. ಅದರಲ್ಲಿ ನಾವು ಪ್ರಮುಖವಾಗಿ ನಮ್ಮ ವೃಕ್ಷರಾಜ ಕ್ಲಬ್ನ ಫ್ರೆಂಡ್ ಸರ್ಕಲ್ನ ಸದಸ್ಯರು ಮತ್ತು ಟೀಮ್ ಶಿವಾಜಿನಗರ ಮತ್ತು KR ಶೆಟ್ಟಿ ಇಂಥ ಎಲ್ಲ ಯುವಕರು ಇದ್ದೇವೆ. ಅದರಲ್ಲಿ ಒಂದು 10-15 ಜನ ಇದ್ದೇವೆ. ಅದರಲ್ಲಿ ನಮಗೆ ಈಗ ಮೊದಲಿಗೆ ಮೊನ್ನೆ ಆದಂಥ ಭೂಮಿಯ ಒಂದು ವಿಷಯ ನಮಗೆ ಅಶ್ವಿನ್ ಮುಖಾಂತರ ನಮಗೆ ತಿಳಿಸಿ, ಆಗ ಅವರ ಮನೆಗೆ ಹೋಗಿ ಅಲ್ಲಿದ್ದು ವಿಚಾರ ತಿಳಿಸಿ ನಾವು ಕಾರ್ಯವಿಭಾಗಕ್ಕೆ ಬಂದು ಇದಕ್ಕೆ ಏನು ಮಾಡುವಂಥ ಒಂದು ಪ್ಲ್ಯಾನ್ ಹಾಕಿಕೊಂಡಾಗ ನಮಗೆ ಮೊದಲಿಗೆ ನಾವು ಸೋಷಿಯಲ್ ಮೀಡಿಯಾ ಅಂದರೆ ಆ ಮಗುವಿನ ಒಂದು ಚಿತ್ರಣವನ್ನು ಅದಕ್ಕೆ ನಮಗೆ ಪ್ರಮುಖವಾಗಿ ನಮಗೆ ಮೊದಲಿಂದು ನಮಗೆ ವಿಡಿಯೋ ಮಾಡಿದ್ದು ದೀಪಕ್ ಅಡ್ಯರನ್ನು ಭೂಮಿದ್ದು, ಅದರ ಎಲ್ಲ ನಮಗೆ ಹಿನ್ನೆಲೆ ಧ್ವನಿ ನೀಡಿ ಎಲ್ಲ ವಿಡಿಯೋನ ಸಾಮಾಜಿಕ ಜಾಲದಲ್ಲಿ ನಮಗೆ ಬಿಟ್ಟದ್ದು ನಮಗೆ ದೀಪಕ್ ಅಡ್ಯರ್ ಅಂತ. ಅವರ ಒಂದು ಸಹಕಾರದೊಂದಿಗೆ ನಾವು ಈ ಸ್ನೇಹ ಬಂಧು ಕಾರ್ಯಭಾಗದ ಮುಖಾಂತರ ನಾವೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಮಾತಾಡಿ ಈ ಮಗುವಿಗೆ ಏನಾದರೂ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಈ ಸ್ನೇಹ ಬಂಧು ಪುನಃ ನಾವು ರೀಕ್ರಿಯೇಟ್ ಮಾಡಿದ್ದು. ಮತ್ತು ಅದರಲ್ಲಿ ನಮಗೆ ಮುಖ್ಯವಾಗಿ ನಮಗೆ ಈ ವಿಷಯವನ್ನು ಸಾಮಾಜಿಕ ಜಾಲದಲ್ಲಿ ನಮಗೆ ಪೋಸ್ಟರ್ ಎಲ್ಲ ಮಾಡೋದು ನಮಗೆ ಹರ್ಷಿತ್ ಪೂಜಾರಿ ಅಂತ ನಮ್ಮ ಗೆಳೆಯ. ಮತ್ತು ಇದಕ್ಕೆ ವಿಷಯ ಎಲ್ಲ ನಮಗೆ ರೆಡಿ ಮಾಡೋದು KR ಶೆಟ್ಟಿ ಅಂತ. ಮತ್ತು ನಮಗೆ ಏನಾದರೂ ವೀಡಿಯೋಕ್ಕೆ ಎಲ್ಲ ಸ್ವರ ನೀಡೋದೆಲ್ಲ ದೀಪಕ್ ಅಡ್ಯರ್ ಅಂತ. ಹಾಗೆ ಎಲ್ಲ ನಮ್ಮ ಯುವಕರೆಲ್ಲ ನಮ್ಮ ಫ್ರೆಂಡ್ ಸರ್ಕಲೇ ಹೇಳಿದೆ ಇದರಲ್ಲಿ ಇರುವುದು. ಪ್ರಮುಖವಾಗಿ ನಮಗೆ ಮಾರ್ಗದರ್ಶನ ನೀಡುವುದು ನಮಗೆ ಪುಷ್ಪರಾಜ್ ಕುಲಾಲ್, ನಮ್ಮ ವೃಕ್ಷರಾಜ್ ಫ್ರೆಂಡ್ ಸರ್ಕಲ್ನ ಸದಸ್ಯರು ಎಲ್ಲ ಇದ್ದೇವೆ. ಎಲ್ಲ ಒಟ್ಟಿಗೆ ಒಂದು ಅಣ್ಣ ತಮ್ಮಂದಿರಾಗಿದ್ದೇವೆ. ಎಲ್ಲ ಒಟ್ಟು ಸೇರಿ ನಾವು ಏನಾದರೂ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಮೊನ್ನೆ ಈ ಭೂಮಿಯ ಮಗುವಿಗೆ ನಮಗೆ ಹಾರ್ಟಿದ್ದು ಆಪ್ರೇಷನ್ ಇತ್ತು. ಅದಕ್ಕೆ ನಾವು ಒಂದು ನಮ್ಮ ಟಾರ್ಗೆಟ್ ಇದ್ದದ್ದು 3 ಲಕ್ಷ ದೇವರದೇನು. ಮತ್ತು ನಾವು ಮೀಟಿಂಗ್ ಮಾಡ್ತೇವೆ ಅದನ್ನು ಮೊದಲು ನಾವು ನಮ್ಮ ತಾಯಿ ಚಂಡಿಕಾ ದುರ್ಗಾ ಪರಿಷದ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಅಲ್ಲಿಂದ ನಾವು ಮೊದಲು ಸ್ಟಾರ್ಟ್ ಮಾಡೋದು. ಅದರಲ್ಲಿ ಅಲ್ಲಿ ನಾವು ಬೇಡಿದಂಥ ಒಂದು ಅದಕ್ಕೆ ಪ್ರತಿಫಲ ನಮಗೆ ಸಿಗ್ತದೆ. ಅದು ಇದರಲ್ಲಿ ಎದುರು ಮೋಸ ಅಲ್ಲ. ಅದು ಆ ತಾಯಿಯ ಆಶೀರ್ವಾದ ನಿಮ್ಮೊಳಗಿನ ಧೈರ್ಯವಾಗಿ ಆ ತಾಯಿ ನಿಮ್ಮ ಮೂಲಕ ಕೆಲಸವನ್ನು ಮಾಡಿಸ್ತಾರೆ ಅನ್ನುವಂಥ ಆ ನಂಬಿಕೆ ನಿಮ್ಮಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಅಶ್ವಿನ್ ಅವರಲ್ಲಿ ಕೇಳಬೇಕು, ಈ ಪ್ರತಿಯೊಂದು ತಂಡವೂ ಕೂಡ ತನ್ನದೇ ಆದ ಒಂದೊಂದು ಹಾದಿ ಇರ್ತದೆ. ಅಂದರೆ ಏನಾದರೂ ಮಾಡಬೇಕಾದ್ರೆ, ಏನಾದರೂ ಸೇವೆ ಮಾಡಬೇಕಾದ್ರೆ ಅದಕ್ಕೆ ಒಂದಷ್ಟು ಆ ಒಂದು ಸಂಘಟನೆಯೋ ಅಥವಾ ಆ ಒಂದು ತಂಡವು ಮೀಟಿಂಗ್ಗಳನ್ನು ಮಾಡಿಕೊಡೋದು, ಅಂದರೆ ಸಭೆ ಸೇರುವಂಥದ್ದು, ಈ ರೀತಿಯ ವ್ಯವಸ್ಥೆಗಳು ನಿಮ್ಮಲ್ಲಿ ಇದೆಯಾ, ಹೇಗಿರ್ತವೆ ನಿಮ್ಮಲ್ಲಿ? ನೇಬಂಧು ತಂಡದಲ್ಲಿ ಈಗ ನಾವು ಸಭೆಯನ್ನಂತೂ ಮಾಡೋದಿಲ್ಲ. ಯಾವುದೇ ಒಂದು ಅಜೆಂಡಾ ಇದ್ದರೆ ನಾವು ಒಂದು ಮೀಟಿಂಗ್ ಕರೆದು ಅದನ್ನು ಕಾರ್ಯವಿಭಾಗಕ್ಕೆ ತಂದು ಚಂಡಿಕಾ ದುರ್ಗಾ ಪರಮೇಶ್ವರ ಸನ್ನಿಧಿಯಲ್ಲಿ ಕೂತು ಚರ್ಚೆ ಮಾಡಿ ಮುಂದೆ ಇದಕ್ಕೆ ಯಾವ ಹೆಜ್ಜೆಯನ್ನು ಇಡೋದು ಅಂತ ತೀರ್ಮಾನ ಮಾಡೋದು. ಆಮೇಲೆ ಅವರ ಮನೆಯವರನ್ನು ಸಂಪರ್ಕಿಸಿ ಅಲ್ಲಿ ಏನು ಪ್ರಾಬ್ಲಮ್ ಉಂಟಂತ ನೋಡೋದು. ಆಮೇಲೆ ಅದನ್ನು ವಾಟ್ಸಪ್ಪಲ್ಲಿ ನಾವು ಗ್ರೂಪ್ ಕ್ರಿಯೇಟ್ ಮಾಡಿ ಹುಡುಗಿಯರದು ಬೇರೆ ಮತ್ತು ಹುಡುಗರದು ಬೇರೆ ಮಾಡೋದು. ಈಗ ನಮ್ಮಲ್ಲಿ ಮಹಿಳಾ ವಿಭಾಗ ಕೂಡ ಉಂಟು, ಬಂದು ಮಹಿಳಾ ವಿಭಾಗ. ಮೊನ್ನೆ ಭೂಮಿ ಅವರು ಇದರಿಂದ ಅದೊಂದು ಕ್ರಿಯೇಟ್ ಆಯಿತು. ಅದು ನಮಗೆ ಸಂತಸ ತಂದಿದೆ. ಅಂದರೆ ನಮ್ಮ ಸ್ನೇಹ ಬಂಧು ಅಕೌಂಟಲ್ಲಿ ಏನು ಝೀರೋ, ಏನು ಬ್ಯಾಲೆನ್ಸ್ ಇಲ್ಲ. ಅಂದರೆ ನಾವು ಕೊಡೋದು ಪಾರ್ಟಿದು ಡೈರೆಕ್ಟ್ ಅಕೌಂಟ್ ನಂಬರ್ ಅವರದೇ ಮನೆಗೆ ತಲುಪಬೇಕಂತ ನಮ್ಮ ಆಸೆ. ಏನು ಉದ್ದೇಶ ಅಂದರೆ ನಿಮ್ಮ ಅಕೌಂಟನ್ನು ಕೊಡದೆ ನೇರವಾಗಿ ಯಾರಿಗೆ ಅಶಕ್ತರಿದ್ದಾರೆ, ಯಾರಿಗೆ ಸಮಸ್ಯೆ ಇದೆ, ಸಂಕಷ್ಟ ಇದೆ, ಅವರ ಅಕೌಂಟನ್ನೇ ಕೊಡುವಂಥ ಉದ್ದೇಶ ಏನು ಅಂತ? ಅಂದರೆ ನಮಗೆ ಅದರಿಂದ ಯಾವುದು ಬೇಡ ಅಂತ, ಸಮಸ್ಯೆ ಇದ್ದವರಿಗೆ ಅದು ಸಿಗಲಿ ಅಂತ ನಮ್ಮ ಆಸೆ. ಅಂದರೆ ಈಗ ಎಲ್ಲರೂ ಮೊನ್ನೆ ನಮ್ಮದು ಭೂಮಿಯವ್ರದ್ದು ಕೂಡ ಅಕೌಂಟ್ ಕ್ಲೋಸ್ ಆದಮೇಲೆ ಕೂಡ ನಮಗೆ ಕಾಲ್ ಮಾಡಿ ಹಣ ಕೊಟ್ಟಿದ್ದಾರೆ. ಒಂದು ಕ್ರಿಶ್ಚಿಯನ್ ಸಮುದಾಯದವರು ಒಂದು 4,000 ತನಕ ಮನೆಗೆ ಬಂದು ಕೊಂಡೋಗಿ ಅಂತ. ಅದು ಕೂಡ ನಾವು ಅವರದೇ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಅದನ್ನು ನಮಗೆ ಯಾವುದು ಬೇಡ ಅಂತ. ಅಂದರೆ ಒಂದು ಒಳ್ಳೆಯ ಆಲೋಚನೆ ಅಂತ ಹೇಳ್ಬೋದು. ನೇರವಾಗಿ ಸಮಸ್ಯೆಯಲ್ಲಿರುವವರ ಬ್ಯಾಂಕ್ನ ಡೀಟೇಲ್ಸನ್ನು ಜನರ ಮುಂದೆ ಇಡುವಂಥದ್ದು, ನೇರವಾಗಿ ಅವರಿಗೆ ಹಾಕಿಬಿಡಿ, ನಮಗೇನು ಬೇಡ, ನಾವು ಕೇವಲ ಒಂದು ಮಧ್ಯವರ್ತಿಗಳ ರೀತಿಯಲ್ಲಿ ನಿಮಗೆ ವಿಚಾರವನ್ನು ಮುಟ್ಟಿಸ್ತೀವಿ ಅನ್ನುವಂಥ ಒಂದು ಆಲೋಚನೆ ಈ ಹುಡುಗರದ್ದು, ಈ ಯುವಕರದ್ದು. ಒಂದು ಕರೆ ಇದೆ ಕಾರ್ಯಕ್ರಮ. ಹಲೋ
ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದೀಪಕ್ ಕಡ್ಯಾರ್ ಅಂತ ಹೇಳಿ. ಓಕೆ, ಮಾತಾಡಬೇಕು ಸರ್. ಅಡ್ಯಾರ್ ಪದವಿನ ತಂಡ ಸ್ನೇಹ ಬಂಧು ಇವತ್ತು ಇಬ್ರು ಅತಿಥಿಗಳಿದ್ದಾರೆ. ಹೇಳಿ ಸರ್ ತಂಡದ ಬಗ್ಗೆ. ತಂಡದ ಬಗ್ಗೆ ನಮ್ಮದೇ ತಂಡ ಅದು. ಹಾಗೆ ಹಾಗೆ ಕೇಳ್ತಾ ನಾನು ಕೂಡ ಇರೋದು. ಒಬ್ಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಓಕೆ. ಯಾಕಂದ್ರೆ ನಾನು ಕೂಡ ಒಬ್ಬ ಸದಸ್ಯ ಅದ್ರದ್ದು. ಹ್ಮ್ ಸ್ನೇಹ ಬಂದಂದ್ರೆ ನೋಡಿ, ಅದಕ್ಕೆ ಹೆಸರು ಕೂಡ ನಮ್ಮ ಅಡ್ಡಿರ ಪದವಿನಲ್ಲಿ ಒಂದು ಸಣ್ಣ ಗ್ರಾಮ ಅದು. ಅಡ್ಡಿರ ಗ್ರಾಮ ಅಂದ್ರೆ ಹ್ಮ್ ನಂದು ಸ್ವಲ್ಪ ಕೆಳಗಡೆ. ನಮ್ದು ಗ್ರಾಮ ಅಂದ್ರೆ ವಾಸ್ತವ್ಯನ ಬೇರೆ. ಓಕೆ. ನಾನು ಯಾಕೆ ಸ್ನೇಹ ಬಂಧುವಿಗೆ ಬಂದ ಅಂದ್ರೆ ಹ್ಮ್ ಒಂದು ಮಾನವೀಯ ಕಾರ್ಯ. ಓಕೆ. ಮತ್ತೆ ನನ್ನ ಎಲ್ಲಾ ಗೆಳೆಯರಿದ್ದಾರೆ ಅದರಲ್ಲಿ. ಹ್ಮ್ ನನ್ನ ಗೆಳೆಯರು ಕರೆದ್ರಂತ ನಾನ್ ಬಂದೆ, ಓಕೆ. ಹಾಗೆ ನಾನ್ ಕರೆದಂತ ನನ್ನ ಗೆಳೆಯರು ಬಂದ್ರು. ಈಗ ಹ್ಮ್ ಎಲ್ಲ ಒಗ್ಗೂಡಿ ಆಗುವಾಗ ಸ್ನೇಹ ಬಂಧು ಅಂತ ಆಗ್ತದೆ. ಓಕೆ. ಸ್ನೇಹ ಅಂದ್ರೆ ಅದಕ್ಕೆ ಗೆಳೆತನಕ್ಕೆ ಪರ್ಯಾಯ ಪದವೇ ಸ್ನೇಹ. ಹ್ಮ್ ಒಬ್ಬ ಸ್ನೇಹಿತನ ಒಂದು ಉಳಿವಿಗಾಗಿ ಮತ್ತು ಅದರ ಆರೋಗ್ಯದ ಒಂದು ವೆಚ್ಚಕ್ಕಾಗಿ ಮಾಡಿದಂತಹ ಹುಟ್ಟಿಕೊಂಡಂತಹ ಈ ಸಂಸ್ಥೆ ಓಕೆ. ಹೀಗೆ ಹೆಮ್ಮರವಾಗಿ ಬೆಳೆದಿದೆ. ಅದು ಹ್ಮ್. ಖಂಡಿತ ಅದೊಂದು ಹೆಮ್ಮೆಯ ವಿಚಾರ. ಹ್ಮ್ ಯಾಕಂದ್ರೆ ಹೇಳಿದ್ರೆ ನಮ್ದು ಸ್ನೇಹ ಬಂಧು ಅಂತ ಹೇಳಿದ್ರೆ ಒಂದು ನೈಜತೆಯ ಚಿತ್ರಣವನ್ನು ನಾವು ಸಮಾಜಕ್ಕೆ ಕೊಡ್ತಾ ಇದ್ದೇವೆ ಎಲ್ಲ ವಿಭಾಗದಲ್ಲೂ ಕೂಡ. ಓಕೆ. ಯಾವ ರೀತಿ ಸರ್ ನೈಜತೆ ಅಂದ್ರೆ ಯಾವ ರೀತಿಯಲ್ಲಿ? ನೈಜತೆ ಅಂತಂದ್ರೆ ಈಗ ತಾನೇ ನೀವು ಹೇಳಿದ್ರಿ, ಹ್ಮ್. ನಿಮ್ಮ ಅಕೌಂಟ್ ಇಂದ ಅಲ್ಲಿ ಯಾಕೆ ನೀವು ಕಲೆಕ್ಟ್ ಮಾಡಬಾರ್ದಂತ. ಹ್ಮ್ ಅದ್ರಲ್ಲಿ ನೈಜತೆ ಇಲ್ಲ ನೋಡಿ. ನಮ್ಮ ಅಕೌಂಟಿಗೆ ಮಾಡಿದ್ರೆ ಹ್ಮ್ ಯಾರಾದ್ರೂ ಈಗ ಒಂದು ಸಮಾಜದಲ್ಲಿ ಭಾವನೆ ಇದೆ, ಹೇಗಂತ ಹೇಳಿದ್ರೆ ಒಂದು ಕವಿವಾಣಿ ಇದೆ. ಹ್ಮ್ ಹೇಗಂತ ಹೇಳಿದ್ರೆ ಚಳಿಗಾಲ ಬಂದಾಗ ಅಯ್ಯೋಯ್ಯೋ ಚಳಿ, ಮಳೆಗಾಲ ಬಂದಾಗ ಬಿಡದಲ್ಲ ಶನಿ, ಬೇಸಿಗೆ ಎಂದಾಗ ಉರಿ ಬಿಸಿಲೆ ಎಂದರಂತ. ಹ್ಮ್ ಈ ಸಮಾಜದಲ್ಲಿ ಮಾನವರು ಯಾವುದಕ್ಕೂ ಕೂಡ ಪ್ರಶ್ನೆ ಮಾಡ್ತಾರೆ. ಹ್ಮ್ ಅದು ಆರೋಗ್ಯಕರವಾಗಿ ಕೂಡ ಪ್ರಶ್ನೆ ಮಾಡ್ತಾರೆ, ಮತ್ತೆ ಸ್ವಲ್ಪ ನೆಗೆಟಿವ್ ಆಗಿ ಚಿಂತೆಯನ್ನು ಮಾಡ್ತಾರೆ, ಅದು ಎಕ್ಸ್ಪ್ರೆಸ್ ಮಾಡ್ತಾರೆ ಅವರ ಹೌದು. ಭಾವನೆಯನ್ನು. ಅದಕ್ಕೋಸ್ಕರ ನೈಜತೆ ಅಂತ ಹೇಳಿದ್ರೆ ಅವರ ಅಕೌಂಟ್ ಅನ್ನೇ ಕೊಟ್ರೆ ಹ್ಮ್ ಅದರಲ್ಲಿ ಏನು ನೋಡಿ, ಅಲ್ಲಿ ನೈಜತೆ ಸ್ಪಷ್ಟತೆ ಚಿತ್ರಣ ಅಲ್ಲಿ ಕಾಣ್ತಾ ಇದೆ. ಓಕೆ. ಅದು ನೇರವಾಗಿ ಅವರ ಅಕೌಂಟಿಗೆ ಹೋಗ್ತದೆ. ಈಗ ನೋಡಿ, ನಾವು ಕುಡುಪಿನ ನಕ್ಷತ್ರದಲ್ಲಿ ಮಾಡುವಾಗ ಹ್ಮ್ ಎಲ್ಲಾ ವಿಭಾಗದ ಎಲ್ಲಾ ಮನಸ್ಥಿತಿಯ ಅಲ್ಲಿ ಭಕ್ತಾದಿಗಳು ಬರ್ತಾರೆ. ಹ್ಮ್ ಕೆಲವೊಂದು ನಮಗೆ ವಿಚಾರಗಳು ಅಲ್ಲೇ ಕೇಳಿದ್ದಾರೆ. ಓಕೆ. ನೀವು ಅವರಿಗೆ ಆ ಹಣವನ್ನು, ಸಂಗ್ರಹಿಸಿದ ಹಣವನ್ನು ಹ್ಮ್ ಆ ಮನೆಯವರಿಗೆ ಕೊಡುತ್ತೀರಾ ಇಲ್ವೋ ಎನ್ನುವಂತಹ ಪ್ರಶ್ನೆ ಕೂಡ ನಮಗೆ ಕೇಳಿದವರು ಇದ್ದಾರೆ. ಓಕೆ. ಅತ್ಯಂತ ಪ್ರೀತಿ ಭಾವನೆ ನಾವು ಸ್ವಾಗತವನ್ನು ಮಾಡಿದ್ದೇವೆ. ಹ್ಮ್ ಯಾಕಂದ್ರೆ ನಾವು ಕೂಡ ಈ ತುಳುನಾಡಿನ ಮಕ್ಕಳು, ಮತ್ತೆ ಅವರೊಂದು ಭಕ್ತಿಯಿಂದ ಹಾಕ್ತಾರೆ, ಮತ್ತೊಂದು ಗೌರವದಿಂದ ಒಂದು ಸಹಾಯವನ್ನು ಮಾಡುವ ಬಡ ಕುಟುಂಬಕ್ಕೆ ಮಾಡುವಂತ ಯೋಚನೆಯಲ್ಲಿ ಅವರು ಹಾಕ್ತಾರೆ. ಓಕೆ. ಅದು ಅವರು ಹಾಕಿದಂತ ಮೊತ್ತ ಹ್ಮ್ ₹1 ಆದ್ರೂ ಕೂಡ ನಮಗೆ ಅದು ದೇವರ ಸಮಾನ, ಅದು ಒಂದು ದೊಡ್ಡ ಮೊತ್ತವೇ. ಹೌದು. ಆ ಮೊತ್ತವನ್ನು ನಾವಲ್ಲಿ ಅವರ ಮನೆಯವರಿಗೆ ಕೊಡ್ತೇವೆ ಇಲ್ವಂತಹ ಅದು ಪ್ರಶ್ನೆ ಸ್ವಾಗತಾರ್ಹ. ಹ್ಮ್ ನಾವು ಸ್ವಾಗತ ಮಾಡ್ತೇವೆ. ಅದಕ್ಕೋಸ್ಕರ ನಾವು ನೈಜತೆಯ ಚಿತ್ರಣ ಯಾವ ತರ ಅಂದ್ರೆ ಒಂದು ವಿಭಾಗದಲ್ಲಿ ಅವರ ಅಕೌಂಟ್ ಅನ್ನು ನಾವು ಮನೆಯವರ ಅಕೌಂಟಿಗೆ ನೇರವಾಗಿ ಅಲ್ಲಿಗೆ ಹಸ್ತಾಂತರಿಸುವ ಮೂಲಕ ಆ ಸಮಾಜದ ಮುಂದೆ ಅವರ ಅಕೌಂಟ್ ಅನ್ನೇ ಡಿಸ್ಪ್ಲೇ ಮಾಡ್ತೇವೆ. ಓಕೆ. ಒಂದದು. ಹ್ಮ್ ಮತ್ತು ನಮ್ದು ಈ ಕಾರ್ಯ ವಿಭಾಗ ಏನುಂಟು ಸ್ನೇಹ ಬದಲು, ಹ್ಮ್ ನಾವು ಈ ಭಿಕ್ಷಾಂದೇಹಿ ಅಭಿಯಾನವನ್ನು ನಿಗದಿತ ಸಮಯದ ಒಳಗಡೆ ಒಂದು ಪೇಷಂಟ್ಗೆ ನಿಗದಿತ ಸಮಯ ಮಾತ್ರ ನಾವು ನಿಗದಿ ಮಾಡ್ತೇವೆ. ಓಕೆ. ಈಗ ಭೂಮಿ ಅನ್ನುವಂತಹ ಮಗುವಿಗೆ ಹ್ಮ್ ಒಂದು ಜನವರಿ 15 ಸಂಕ್ರಾಂತಿಯಿಂದ 11 ಸಂಕ್ರಾಂತಿಯಿಂದ ಜನವರಿ 31ರವರೆಗೆ ಅಂದ್ರೆ 16 ದಿನಗಳ ನಾವು ಒಂದು ಅಜೆಂಡಾ ಮಾಡಿರ್ತೇವೆ. ಓಕೆ. ಆ 14 ದಿನಗಳೇ ಆ ರಾತ್ರಿ ಅಂತ್ಯದ ಒಳಗೆ ನಮ್ದು ಭಿಕ್ಷಾಂದೇಹ ಅಭಿಯಾನ ನಾವು ಮುಕ್ತಾಯ ಮಾಡ್ತೇವೆ ಎನ್ನುವಂತಹ ನೈಜ ಚಿತ್ರಣದ ಒಂದಿಗೆ ನಾವು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತೇವೆ. ಓಕೆ. ಓಕೆ. ಅದೇ ಪ್ರಕಾರ ನಾವು 14 ತಾರೀಕಿಗೆ ಪ್ರಾರಂಭಿಸಿದ್ದೇವೆ, 31ರ ರಾತ್ರಿ ಅದನ್ನು ನಿಲ್ಲಿಸಿದ್ದೇವೆ. ಹ್ಮ್ 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 ಅದೊಂದು ನೈಜತೆಯ ಚಿತ್ರಣ. ಯಾಕಂದ್ರೆ ಇನ್ನು ಕೂಡ ಅದನ್ನು ಕಂಟಿನ್ಯೂ ನಾವು ಅಂದ್ರೆ ಎಷ್ಟು ಮೊತ್ತ ಬೇಕೋ ಹ್ಮ್ ಅದಕ್ಕಿಂತ ನಾವು ಎನ್ನುವಂತ ಮೊತ್ತಕ್ಕಿಂತ ಹೆಚ್ಚು ನಮಗೆ ಅದು ಮೊತ್ತ ಅಲ್ಲಿ ಕ್ರೆಡಿಟ್ ಆಗಿದೆ ಅಕೌಂಟಿಗೆ. ಓಕೆ. ಮತ್ತೆ ಇನ್ನೊಂದು ಏನಂದ್ರೆ ನಾವು ಡೈಲಿ ಹ್ಮ್ ನಾವು ಅವರ ಫ್ಯಾಮಿಲಿ ಅವರ ಹತ್ರ, ಒಂದು ಸದಸ್ಯರ ಹತ್ರ, ಬ್ಯಾಂಕ್ ಅಕೌಂಟ್ ಹತ್ರ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ಕೇಳಿ ಓಕೆ. ಅದೇ ದಿನ ನಾವು ಡೇ ಎಂಡ್ ಆಗುವ ಮೊದಲು ಹ್ಮ್ ಈ ದಿನದ ಒಟ್ಟು ಸಂಗ್ರಹಿಸಿದ ಮೊತ್ತ ಅಂತ ಹೇಳಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಷ್ಟ ಅಂತ ಸಮಾಜಕ್ಕೆ ನಾವು ಕೂಡ ಒಂದು ಪೋಸ್ಟರ್ ಅನ್ನು ಮಾಡಿ ಬಿಡ್ತೇವೆ. ಓಕೆ. ಓಕೆ. ನೈಜತೆಯ ಚಿತ್ರಣಕ್ಕೆ ಇದು ಕೂಡ ಒಂದು ಉದಾಹರಣೆ ಅಂತ ಹೇಳ್ಬೋದು. ಹೌದು ಹೌದು. ಈ ಆಗ ನಮ್ಮ ಪರವಾಗಿ ಒಂದು ಎಲ್ಲರೂ ಕೂಡ ಸಮಾಜಕ್ಕೆ ಒಂದು ಭಾವನೆ ಬರ್ತದೆ. ಹೌದು, ಈ ಹುಡುಗರು ಒಂದು ಅವರ ನೇರವಾಗಿ ಆ ಕುಟುಂಬಕ್ಕೆ ಒಂದು ಅಮೌಂಟ್ ಹೋಗ್ತದೆ, ಅದು ಸೇವೆ ನಿಜವಾದ ಸೇವೆ. ಹ್ಮ್ 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 ಆ ತರ ಒಂದು ನೈಜತೆಯ ಚಿತ್ರಣದ ಒಂದಿಗೆ ಹ್ಮ್ ಮತ್ತೆ ನಾವು ಕೂಡ ಆ ಮಗುವನ್ನು ಆಯ್ಕೆ ಮಾಡುವಾಗ ಹ್ಮ್ ಆ ಸ್ಥಳವನ್ನು ಪರಿಶೀಲನೆ ಮಾಡಿ, ಯಾಕಂದ್ರೆ ನಾಳೆ ಒಂದು ಸಮಾಜಕ್ಕೆ ನಾವು ಎದುರಿಗೆ ಬರುವಾಗ
ಹ್ಮ್ ಸಮಾಜ ನಾನಾ ತರದ ಪ್ರಶ್ನೆಯನ್ನು ಕೇಳ್ತಾರೆ. ಓಕೆ ಆ ಪ್ರಶ್ನೆಗೆ ಉತ್ತರ ನಾವು ಕೊಡ್ಬೇಕಾಗ್ತದೆ. ಯಾಕಂದ್ರೆ ಸ್ನೇಹ ಬಂಧು ಅನ್ನೋಂತ ಎಲ್ಲ ಕಾರ್ಯವಿಭಾಗ ಸದಸ್ಯರು ಎಲ್ರು ಕೂಡ. ಓಕೆ ಅದಕ್ಕೋಸ್ಕರ ನಾವು ಮೊದಲಿಗೆ ಅವರನ್ನು ಅನುಮಾನದಿಂದ ನೋಡುವುದಲ್ಲ, ಹ್ಮ್ ನೈಜತೆ, ನಾನು ಆಗಲೇ ಹೇಳಿದೆ, ನೈಜತೆ Okay. ನೈಜತೆ ಅಂದ್ರೆ ನೀವು ಕೂಡ ನೈಜತೆಯಲ್ಲಿ ಇರ್ತೀರಾ ಅಲ್ಲಿ, ಯಾರು ಸೇವೆ ನಿರೀಕ್ಷೆ ಮಾಡ್ತಾರೆ ಅವರಲ್ಲೂ ಕೂಡ ನೈಜತೆಯನ್ನ ನೀವು ನಿರೀಕ್ಷಣೆ ಮಾಡ್ತೀರಾ ಅಂತ. ಖಂಡಿತವಾಗಿ. ಯಾಕಂದ್ರೆ ಸಮಾಜದ ಎದುರು ಬರುವಾಗ ಹ್ಮ್ ನಾವು ನೈಜತೆಯೊಂದಿಗೆ ಬರಬೇಕಾಗ್ತದೆ. ಹೌದು ಹೌದು ಹೌದು. ನೋಡಿ, ಯಾವ ಮಗುವಿಗೆ ಹಾರ್ಟಿನ ಸಮಸ್ಯೆ, ಹ್ಮ್ ಹಾರ್ಟ್ ಅಂದ್ರೆ ಏನು, ಯಾವ ಹಾರ್ಟ್ನ ನಾನಾ ತರದ ಒಂದು ರೋಗಗಳಿವೆ, ಹೌದು. ಅದನ್ನ ನಾವು ಚಿತ್ರ ನೀಡಬೇಕಾಗ್ತದೆ. ಓಕೆ ಅದಕ್ಕೆ ಪರ್ಯಾಯವಾಗಿ ವೈದ್ಯರ ಹತ್ರ ನಾವು ಕೇಳಿದ್ದೇನೆ ನಾನು, ಮತ್ತೆ ರಿಸರ್ಚ್ ಸಮ್ಮರಿಯನ್ನು ನೋಡಿದ್ದೇವೆ. ಓಕೆ ಅದರ ಪ್ರಕಾರ ನಾವು ಕೂಲಂಕಷವಾಗಿ ಪರಿಶೀಲಿಸಿ ಅದರ ನಂತರ ನಾವು ಆ ಕಾರ್ಯವಿಭಾಗವನ್ನೆಲ್ಲ ಇದರಲ್ಲಿ ಮೀಟಿಂಗ್ ಅಲ್ಲಿ ಮಾಡಿ ಹ್ಮ್ ಅದಕ್ಕೊಂದು ಪೋಸ್ಟರ್ ಅನ್ನು ರೆಡಿ ಮಾಡಿ ಹ್ಮ್. ತಾಯಿಯ ಸನ್ನಿಧಾನ ಅಲ್ಲಿ ನೋಡಿ, ನಮಗೆ ಯಾರಲ್ಲಿ ಈ ಸ್ನೇಹ ಬಂಧುವಿಗೆ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಅಂತ ಎನ್ನುವಂತ ಯಾವುದೇ ಪದಾಧಿಕಾರಿಗಳ ಸ್ಥಾನವಿಲ್ಲ. ಓಕೆ ನಮಗೆ ಏನಿದ್ದರೂ ಕೂಡ ಅಡ್ಡಿಯರ ಪದವಿನ ಮಹಾಮಾತೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರು ಹ್ಮ್ 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 ಅವರ ಪಾದ ಕಮಲದಲ್ಲಿ ಅರ್ಪಿಸಿ ಅಲ್ಲಿಂದ ಆ ಆಚಾರ್ಯರ ಮುಖೇನ ಓಕೆ ಒಂದು ಪ್ರಾರ್ಥನೆಯನ್ನು, ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿ ಹ್ಮ್ ನಾವು ಸಮಾಜದ ಎದುರು ಬರ್ತೇವೆ. ಓಕೆ 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 ಈಗ ಮಾಡಿದಂತ ಎಲ್ಲಾ 4 ಯೋಜನೆಗಳು ಕೂಡ ಹ್ಮ್ ಅದೇ ತರ ಮಾಡಿದ್ದೇವೆ. ಓಕೆ ಅದರಲ್ಲಿ ನಾವು ನಮಗೆ ಅದರಲ್ಲಿ ಫಲಿತಾಂಶ ಕೂಡ ಒಳ್ಳೆ ಧನಾತ್ಮಕವಾಗಿ ಬಂದಿದೆ. ಅದರಲ್ಲಿ ಒಂದು ದುಃಖದ ವಿಚಾರ ಅಂದ್ರೆ ಮನೋಜ್ ಈಗ ಇಲ್ಲ, ಅದೊಂದು ಮಾತ್ರ ನಮಗೊಂದು ದುಃಖದಂತ ವಿಚಾರ. ಆದ್ರೆ ಆ ಒಬ್ಬ ವ್ಯಕ್ತಿಯಾಗಿ ಹುಟ್ಟಿದಂತ ಈ ಸಂಸ್ಥೆ ಹ್ಮ್ ಇನ್ನೊಬ್ಬ ಒಂದು ಮನೆಯ ಕಡು ಬಡತನದಲ್ಲಿರುವಂತಹ ಆ ಮಕ್ಕಳಿಗೆ ಅಂದ್ರೆ ಆ ಸೇವೆಯನ್ನು ಸಾವಿನಲ್ಲೂ ಕೂಡ ಒಂದು ಸಾರ್ಥಕತೆಯನ್ನ ಮೆರೆದಿದ್ದಾರೆ ತಮ್ಮ ಸ್ನೇಹಿತ ಅಂತ ಹೇಳ್ಬೋದು ಸರ್ ಈ ಸಂದರ್ಭ. ಖಂಡಿತವಾಗಿ ಅವರು ನೋಡಿ, ಅದೊಂದು ಟ್ರಾಜಿಡಿ ಸ್ಟೋರಿ ಅದು. ಓಕೆ ಮನೋಜ್ ಎನ್ನುವಂಥದ್ದು ಹೌದು. tragedy story. ಇವತ್ತು ಇವಾಗಷ್ಟೇ ಕೂಡ ಮಾತಾಡಿದ್ವಿ ಅದರ ಬಗ್ಗೆ. ಹಾ. ನಿಜವಾಗ್ಲು. ಓಕೆ, ಏನ್ ವಿಶ್ ಮಾಡ್ತೀರಾ ಸರ್ ತಮ್ಮ ತಂಡಕ್ಕೆ ತಾವು? ನನ್ನದೇ ಮಾತ್ರ ಸಂಸ್ಥೆ. ಹ್ಮ್. ಇಬ್ಬರು ಕುಳಿತವರು ಕೂಡ ನನ್ನ ಅಣ್ಣಂದಿರೆ. ಹ್ಮ್ ಒಳ್ಳೇದಾಗಿದೆ. ಮತ್ತೆ ಇನ್ನಷ್ಟು ಕೂಡ ಸಮಾಜಮುಖಿ ಕಾರ್ಯದಲ್ಲಿ ಎಲ್ಲರೂ ಒಟ್ಟಾಗಿ ಮಾಡುವ ತಮ್ಮ ಸ್ಪಂದನ ಚಾನಲ್ ಕೂಡ ಹ್ಮ್ ನನ್ನ ಅಂತರಾಳದ ಧನ್ಯವಾದಗಳು. ಖಂಡಿತ ಸರ್. ಮತ್ತೆ ಇಬ್ರು ಕೂಡ ಅಲ್ಲಿ ಏನಂದ್ರೆ ಹ್ಮ್ ಪ್ರಚಾರಕ್ಕೆ ಅವರು ಬಯಸುದೇ ಇಲ್ಲ. ಓಕೆ ಇಬ್ರು ಕೂಡ ಹ್ಮ್ ಇವತ್ತು ಆ ವಿಡಿಯೋದ ಎದುರುಗಡೆ, ಆ ಕ್ಯಾಮರಾದ ಎದುರುಗಡೆ ಹ್ಮ್ ನನಗೆ ಆಶ್ಚರ್ಯವಾಯ್ತು, ಅಷ್ಟೊಂದು ಚಂದವಾಗಿ ಮಾತಾಡ್ತಾ ಇದ್ದಾರೆ ಅವರು. ನಿಜ ನಿಜ ಸರ್, ನಾನು ಅದನ್ನೇ ಅವಾಗ ಹೇಳ್ತಾ ಇದ್ದೆ. ಯಾಕಂದ್ರೆ ಅವರು ಯಾವ ಇದರಲ್ಲೂ ಕೂಡ ಮುಂದೆ ಬರೋದು ಪ್ರಚಾರದ ವಿಷಯದಲ್ಲಿ ಅವರು ಬರುದೇ ಇಲ್ಲ. ಓಕೆ ನಮ್ಮ ಪಾಡಿಗೆ ಎಲ್ರು ಈ ಸ್ನೇಹ ಬಂಧುವಿನೂ ಕೂಡ ಅಲ್ಲಿ ಮಾತೆಯ ಸನ್ನಿಧಿಯಲ್ಲೂ ಕೂಡ ಹ್ಮ್ ನಮ್ಮ ಪಾಡಿಗೆ ನಮ್ಮ ಜವಾಬ್ದಾರಿ ಏನುಂಟು, ಅಲ್ಲಿ ಹ್ಮ್ ಪದಾಧಿಕಾರಿಗಳ ಜವಾಬ್ದಾರಿ ಏನುಂಟು, ಅದಕ್ಕೆ ಒಂದು ಜೀವ ತುಂಬುತ್ತಾರೆ. ಹ್ಮ್ 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 ಅಷ್ಟೇ ಅಲ್ಲದೆ ಯಾವುದೇ ಒಂದು ಭಾವಚಿತ್ರ ಆಗ್ಲಿ, ಸೋಷಿಯಲ್ ಮೀಡಿಯಾ ಯಾವ್ದು ಕೂಡ ಬರುದಿಲ್ಲ. ಓಕೆ ರೈಟ್. ಧನ್ಯವಾದ ಸರ್. ಅವರಿಗೆ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಓಕೆ ಓಕೆ ರೈಟ್. ಧನ್ಯವಾದ ಸರ್ ಕರೆ ಮಾಡಿರೋದು. Thank you. ಅಷ್ಟು ಸುದೀರ್ಘವಾಗಿ ಮಾತನಾಡಿದ್ರು, ಜೊತೆಗೆ ವಾಸ್ತವತೆ ನೈಜತೆ ಏನಿದೆ ಅನ್ನೋದನ್ನು ಕೂಡ ವಿವರವಾಗಿ ತಿಳಿಸ್ತಾ ಹೋದ್ರು. ಇದರಲ್ಲಿ ಒಂದು ವಿಚಾರವನ್ನು ನಾನು ಬಹಳಷ್ಟು ಗಮನಿಸಿದೆ, ಅದನ್ನು ನಾನು ನಾಗರಾಜ್ ಅವರಲ್ಲಿ ಕೇಳಬೇಕು. ಅಂದರೆ ಇಲ್ಲಿ ಪದಾಧಿಕಾರಿಗಳು ಇಲ್ಲ, ಏನಿದ್ರು ಕೂಡ ತಾಯಿಯೇ ನಮಗೆ ಎಲ್ಲವೂ ಕೂಡ ಅಂತ. ಈ ಒಂದು ಆಲೋಚನೆ ಯಾಕಾಗಿ ಅಂತ ಅಂದರೆ ಪದಾಧಿಕಾರಿಗಳು ಅಥವಾ ಒಂದು ನಾಯಕ ಬೇಕು ಅಥವಾ ಯಾರಾದರೂ ಒಂದು 4 ಜನ ನಮ್ಮನ್ನು ಮುನ್ನಡೆಸೋರು ಬೇಕು ಅನ್ನೋಂಥ ಚಿಂತನೆ ಯಾಕೆ ಬೇಡ ಅನ್ನಿಸ್ತು ತಮ್ಮ ತಂಡಕ್ಕೆ ಅಂತ? ಮಕ್ಕಳಿಗೆ ತಾಯಿಗಿಂತ ಬೇರೆ ದೇವರಿಲ್ಲ ಅಂತ ಹೇಳ್ತಾರೆ. ಹ್ಮ್ ತಾಯಿಯೇ ದೇವರು, ಮೊದಲ ಗುರು ಕೂಡ ಅವಳೇ. ಹ್ಮ್ ಹ್ಮ್ ನಾವು ಈಗ ಇಲ್ಲಿ ಪದಾಧಿಕಾರಿಗಳಂದ್ರೆ ನಮಗೆ ಅದಕ್ಕೆ ಒಂದು ರೀತಿ ನೀತಿ ಅಂತ ಉಂಟು, ಅದಕ್ಕೆ ಒಂದು ಎಜೆಂಟ್ ಅಂತ ಉಂಟು. ಹ್ಮ್ ಮತ್ತು ನಮಗೆ ವರ್ಷಕ್ಕೊಮ್ಮೆ ಆದ ಪದಾಧಿಕಾರಿ ಚೇಂಜ್ ಮಾಡೋದು ಅದೆಲ್ಲ ಉಂಟು. ನಾವು ಆ ಆಲೋಚನೆಯಲ್ಲಿ ಇದಕ್ಕೆ ಇಳಿಯಲಿಲ್ಲ. ನಾವು ಇಳಿದದ್ದೇ ಒಂದು ನಮ್ಮ ಗೆಳೆಯನ ಒಂದು ಕಷ್ಟಕ್ಕೆ ಸ್ಪಂದಿಸುವಂಥ ಉದ್ದೇಶದಿಂದ ಮಾತ್ರ. ಓಕೆ ಅದಕ್ಕೆ ನಾವು ಇದಕ್ಕೆ ಪದಾಧಿಕಾರಿಗಳು ಅದೆಲ್ಲ ಏನು ಬೇಡ, ನಮಗೆ ಏನಿದ್ರು ತಾಯಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನ ಸನ್ನಿಧಿಯಲ್ಲಿ ಬೇಡ್ಕೊಂಡು ನಾವು ಈ ಕೆಲಸವನ್ನು ಮುಂದುವರಿಸೋಣ. ಏನಿದ್ರು ಅವಳ ಪಾದಕ್ಕೆ ಅರ್ಪಿಸಿ ಇದಕ್ಕಿಂತ ಅವಳು ಏನು ಫಲ ಕೊಡ್ತಾಳೆ ಅದಕ್ಕೆ ನಾವು ತಲೆಬಾಗ್ತಾ ಇದ್ದೇವೆ. ನಿಜ ನಿಜ ಸರ್, ಅಷ್ಟು ಖುಷಿ ಆಯಿತು ಈ ಪಾಯಿಂಟ್ ನನಗೆ. ಅಂದರೆ ಏನಿದ್ರು ಕೂಡ ತಾಯಿ ಇದ್ದಾರೆ, ನಾವೆಲ್ಲ ಜೊತೆಯಾಗಿ ಕೆಲಸ ಮಾಡ್ತೀವಿ. ನಮ್ಮ ಉದ್ದೇಶ ಇರುವಂಥದ್ದು ಸೇವೆ ಮಾಡುವಂಥದ್ದು. ಆ ತಾಯಿಯ ಅಭಯದಿಂದ ಇವತ್ತು ಚೆನ್ನಾಗಿ ನಡೀತಾ ಇದೆ, ಇಷ್ಟು ಸಾಕು ಅನ್ನುವಂಥದ್ದು. ಇನ್ನು ಆ ತಂಡ ಮಾಡಿಕೊಂಡು ಅದಕ್ಕೆ ಪದಾಧಿಕಾರಿ ಮಾಡಿಬಿಟ್ರೆ ಅದರ ಎಜೆಂಡೆಗಳಿರ್ತದೆ, ಅದರದ್ದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ, ಇದೆಲ್ಲವೂ ಕೂಡ ಬೇಡ. ಸೇವೆ ಮಾಡೋದಕ್ಕೆ ಇವಿಷ್ಟು ಸಾಕು ಅನ್ನೋದು. ಮಾತಾಡ್ತೀವಿ ಪುಟ್ಟ ವಿರಾಮದ.
ವಿರಾಮದ ಬಳಿಕ ಮತ್ತೆ ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಸ್ನೇಹ ಬಂದು ಆ ತಂಡದವರಿದ್ದಾರೆ. ಇಬ್ಬರು ಅತಿಥಿಗಳ ಜೊತೆ ನಾನು ಮಾತನಾಡ್ತಾ ಇದ್ದೆ. ಅಂದರೆ ಯಾವ ರೀತಿಲಿ ಈ ತಂಡ ಕಾರ್ಯರೂಪಕ್ಕೆ ಬಂತು, ಜೊತೆಗೆ ಇವರ ಯೋಚನೆಗಳು ಹೇಗಿವೆ, ಮುಂದಿನ ಆಲೋಚನೆ ಬಗ್ಗೆ ಮಾತನಾಡಬೇಕು. ಅದರ ನಡುವೆ ನಾನು ಕೇಳಬೇಕು, ಇಲ್ಲಿ ಭವತಿ ಭಿಕ್ಷಾಂ ದೇಹಿ ಅನ್ನುವಂಥ ಆ ಅಭಿಯಾನ, ಅದರಲ್ಲಿ ಇಬ್ಬರು ಕೂಡ ಬಹಳಷ್ಟು ಭಾಗವಹಿಸಿದವರು, ಪರಿಶ್ರಮ ಪಟ್ಟವರು. ಹೇಗಿತ್ತು ಸರ್ ಇದರ ಅನುಭವ? ಇಬ್ಬರು ಕೂಡ ಮಾತಾಡಬೇಕಿದ್ರು. ಅನುಭವಗಿಂತ ನಮಗೆ ಹೇಳ್ಬೇಕಂದ್ರೆ ಅದರಲ್ಲಿ ಒಂದು ಖುಷಿ. ನಾವು ನಮಗೆ ಅಷ್ಟು ಮೊತ್ತ ನಮಗೆ ಒಬ್ಬರಿಗೆ ಕೊಡುವುದಕ್ಕಿಂತ ಎಲ್ಲ ಸಮಾಜ ಸೇರಿ ಕೊಡುವುದಕ್ಕಿಂತ ಅದರಲ್ಲಿ ಒಂದು ಮನಃಶಾಂತಿ ಉಂಟು ಅದರಲ್ಲಿ. ಮತ್ತು ನಾವು ವೇಷ ಹಾಕೋದು ನಮಗೆ ನಾವು ಸ್ವ ಇಚ್ಛೆ ಅಂದರೆ ಅದರಲ್ಲಿ ನಮಗೊಂದು ಖುಷಿ ಉಂಟು. ಅದು ನಮಗೆ ತುಂಬ ಒಂದು ಮನಸ್ಸಿಗೆ ತೃಪ್ತಿ ಕೊಡ್ತಾ ಇದೆ. ಓಕೆ, ತೃಪ್ತಿ ಎಷ್ಟೇ ಇರಲಿ, ಒಂದು ರೀತಿಯ ಸವಾಲು ಅಂತ ಅನಿಸೋದಿಲ್ಲ. ಯಾಕಂದರೆ ಅಷ್ಟು ಭಾರ ಇರ್ತದೆ, ಜೊತೆಗೆ ಬಿಸಿಲಲ್ಲಿ ಇರ್ತೀರ, ಜೊತೆಗೆ ಅಷ್ಟೊಂದು ಬೆವರ್ತಾ ಇರ್ತದೆ. ಒಂದು ರೀತಿಯ ಸವಾಲು ಅಂತ ಅನ್ಸುತ್ತೆ. ಖುಷಿಯಿಂದ ಮಾಡಿದ ಕೆಲಸ ಯಾವಾಗಲೂ ಸವಾಲು ಅಂತ ಅನಿಸೋದಿಲ್ಲ ನಮಗೆ. ಅದೊಂದು ಖುಷಿ ಉಂಟು, ಅದರಲ್ಲಿ ಒಂದು ನೆಮ್ಮದಿ ಉಂಟು. ನಾವು ಒಂದು ಸಮಾಜ ಸೇವೆ ಮಾಡ್ತೇವೆ ಅಂತ ಒಂದು ನೆಮ್ಮದಿ ಉಂಟು. ಅದು ನಮಗೆ ತುಂಬ ಖುಷಿ ಕೊಡ್ತದೆ. ಓಕೆ, ಹಾಗಾಗಿ ಇಷ್ಟಪಟ್ಟು ಮಾಡಿದ ಕೆಲಸ ಯಾವತ್ತೂ ಕಷ್ಟ ಆಗುದಿಲ್ಲ ಅಂತ ಮಾತಿದೆ. ಸೊ ಹಾಗೇನೆ ಸೇವೆಯನ್ನು ಕೂಡ ಇನ್ನೊಬ್ಬರಿಗೆ ನಿಸ್ವಾರ್ಥವಾಗಿ ಮಾಡುವಾಗ ಮನಸ್ಫೂರ್ತಿಯಾಗಿ ಮಾಡಬೇಕಂತ ಹೇಳ್ತಾರೆ. ಹಾಗಾಗಿ ಮನಸ್ಫೂರ್ತಿಯಾಗಿ ಮಾಡಿದಾಗ ಅದರಲ್ಲಿ ಒಂದು ಸಾರ್ಥಕತೆ ಇದೆ. ಆ ಸಾರ್ಥಕತೆಯಿಂದಾಗಿ ನಿಮಗೆ ಯಾವುದೂ ಕೂಡ ಕಷ್ಟ ಅಂತ ಅನಿಸಿಲ್ಲ. ವೇಷ ಹಾಕಿದ ಅನುಭವ ಅಶ್ವಿನ್ ಅವರಿಗೆ ಹೇಗಿತ್ತು ಈ ಅನುಭವ? ಜೊತೆಗೆ ವೇಷ ಹಾಕಿಕೊಂಡು ಒಂದು ಜಾತ್ರೆಯಲ್ಲೋ ಅಥವಾ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲೋ ಭಾಗವಹಿಸುವಂಥದ್ದು, ಜನರ ನಡುವೆ ಹೋಗುವಂಥದ್ದು. ವೇಷ ಹಾಕುವಾಗ ಮೊದಲಿಗೆ ಹೆದರಿಕೆ ಇತ್ತು, ನಾವು ಅಷ್ಟೊತ್ತು ನಿಲ್ಲಿಕ್ಕೆ ಆಗ್ತದ ಅಂತ. ಆಮೇಲೆ ನಮಗೆ ಅಲ್ಲಿ ಜನಸಂಖ್ಯೆಯಲ್ಲಿ ನೋಡಿ ನಮಗೆ ಡೊನೇಷನ್ ಇದು ಬರುವಾಗ ಮನಸ್ಸಲ್ಲಿ ತುಂಬ ತೃಪ್ತಿ ಆಯಿತು. ಅಂದರೆ ನಾವು ಮುಂದುವರಿದ ಹೆಜ್ಜೆ ಸಕ್ಸಸ್ ಆಗ್ತದೆ ಅಂತ. ಓಕೆ, ಅದಕ್ಕೋಸ್ಕರ ಅಲ್ಲಿ ಎಷ್ಟು ಹೊತ್ತಾದರೂ ನಮಗೆ ಇದು ಏನು ಕಷ್ಟ ಆಗ್ತಿರ್ಲಿಲ್ಲ. ಈಗ ನಾವು ಗ್ರೌಂಡಲ್ಲಿ 1 ಗಂಟೆ 2 ಗಂಟೆ ಆಟ ಆಡುವಾಗ ಬೇವರ್ತದೆ, ಅದೇ ಇಲ್ಲಿ ಸಹ ಅಷ್ಟೇ ಅಲ್ಲ. ಅಂದ್ರೆ ನೀವು ಅದನ್ನ ಅಲ್ಲಿ ಧನಾತ್ಮಕವಾಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗಿ ತೆಗೆದುಕೊಳ್ತೀರಾ ಅಂತ. ಹೌದೌದು, ಎಷ್ಟು ಬೆವರಿದ್ರು ಕೂಡ ನಮ್ಮ ಗ್ರೌಂಡ್ ಅಲ್ಲಿ ಆಟ ಆಡಿದ್ರು ಕೂಡ ಇದೇ ರೀತಿ ಏನಾಗುತ್ತೆ, ಖುಷಿಯಿಂದ ಆಟ ಇದು ಒಳ್ಳೆ ಕೆಲಸಕ್ಕೆ ಯೂಸ್ ಆಗ್ತದೆ ಅಂತ ಅನಿಸ್ತದೆ ಅಷ್ಟೇ. ಓಕೆ, ನಿಜ ಸರ್. ಈ ವೇಷ ಹಾಕುವಾಗ ಅಂದ್ರೆ ಈ ರೀತಿ ವೇಷ ಹಾಕ್ತೀನಿ ಅಥವಾ ಆ ದೇವಸ್ಥಾನದ ಮುಂದೆ ಇಲ್ಲಿ ನಿಲ್ತೀನಿ ಅಂತ ಹೇಳುವಾಗ ಮನೆಯವರು ಏನು ಹೇಳಿದ್ರು? ಮನೆಯವರು ಏನು ಹೇಳುದಿಲ್ಲ, ಮನೆಯವರು ಒಳ್ಳೆ ಕೆಲಸಕ್ಕೆ ಹೋಗು ಅಂತಲೇ ಕಳಿಸ್ತಾರೆ. ಓಕೆ, ಏನು ಅದಕ್ಕೆ ಹೋಗಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳುವುದಿಲ್ಲ. ನಿಜವಾಗ್ಲೂ ಇಂಥ ತಂದೆ ತಾಯಿಗಳು, ಇಂಥ ಮನೆಯವರು ಬೇಕಾಗಿರುವಂಥದ್ದು ಪೋಷಕರು. ಯಾಕಂತ ಹೇಳಿದ್ರೆ ಒಳ್ಳೆ ಕೆಲಸ ಯಾವ ರೀತಿ ಮಾಡ್ತೀವೋ ಗೊತ್ತಿಲ್ಲ, ಚೆನ್ನಾಗಿ ಮಾಡ್ಕೋ. ಅಲ್ಲಿ ಇವರೆಲ್ಲರೂ ಕೂಡ ಯುವಕರು ನಾಚಿಗೇನೋ ಅಥವಾ ಎಲ್ಲವನ್ನು ಬಿಟ್ಟು ಕೂಡ ಇನ್ನೊಂದು ಕುಟುಂಬಕ್ಕೋಸ್ಕರ, ಇನ್ನೊಂದು ಯಾವುದೋ ಒಂದು ಜೀವಕ್ಕೋಸ್ಕರ ಇವರು ಭಿಕ್ಷೆಯನ್ನು ಬೇಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ಯಾವುದೇ ರೀತಿ ನಾಚಿಕೆ ಇಲ್ಲ. ಕೊಡೋರು ಕೊಡಿ, ಕೊಡುವಷ್ಟು ಕೊಡಿ, ಇಷ್ಟೇ ಕೊಡಿ, ಎಷ್ಟೇ ಕೊಡಿ, ಯಾವ ಮಾತುಗಳೇ ಇಲ್ಲ. ನೀವು ಕೊಟ್ಟದ್ದನ್ನು ಭಿಕ್ಷೆಯ ರೂಪದಲ್ಲಿ ತೆಗೆದುಕೊಡ್ತೀವಿ, ಅದನ್ನು ಆ ಒಂದು ಮನೆಗೆ ಮುಟ್ಟಿಸುವಂಥ ಜವಾಬ್ದಾರಿ ನಿಸ್ವಾರ್ಥವಾಗಿ ಮಾಡ್ತೀವಿ ಅಂತ. ಇದರಲ್ಲಿ ಗಮನಾರ್ಹ ಆಗಿರುವಂಥದ್ದು ಆ ತಾಯಿಯಲ್ಲಿ ಬೇಡ್ತೀರಾ, ಅಂದರೆ ಯೋಜನೆ ಮಾಡಬೇಕಾದ್ರೆ ಈ ರೀತಿಯಲ್ಲಿ ಮುಂದೆ ಹೋಗ್ಬೇಕಂತ ಇದ್ದೀವಿ ಅಂತ. ಆ ಬಳಿಕ ಆ ಯಶಸ್ಸು ಆಗುತ್ತೆ ಅನ್ನುವಂಥ ಧೈರ್ಯ ನಿಮ್ಮಲ್ಲಿ ಇರ್ತದೆ. ಇನ್ನೊಂದು ನಾನು ಕೇಳಬೇಕಿಲ್ಲಿ, ಈ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿಯಲ್ಲಿ ಹಣ ಕಲೆಕ್ಟ್ ಆಗುತ್ತೆ, ಕೌಂಟ್ ಎಲ್ಲಿ ಮಾಡ್ತೀರಾ? ಯಾವ ರೀತಿ ಅಂದರೆ ವ್ಯವಸ್ಥೆ ಯಾವ ರೀತಿಯಲ್ಲಿ ಕೊಂಡೋಗ್ತೀರಾ? ವ್ಯವಸ್ಥೆ ಅಂದರೆ ನಾವು ಈಗ ಕೌಂಟ್ ಆದ ಮೊತ್ತವನ್ನು ಒಂದು ನಮ್ಮ ದೇವಸ್ಥಾನದಲ್ಲಿ ಕುಳಿತುಕೊಂಡೆಲ್ಲ ಮಾಡೋದು. ಓಕೆ, ಮತ್ತು ಗೂಗಲ್ ಪೇ ಮುಖಾಂತರ ಬಂದದ್ದು ಎಲ್ಲ ಅದು ಅವರ ನೇರವಾಗಿ ಅವರ ಅಕೌಂಟಿಗೆ ಹೋಗ್ತದೆ. ಮತ್ತು ಒಟ್ಟಾದ ಮೊತ್ತವನ್ನು ನಾವು ಒಂದು ದಿವಸ ಫಿಕ್ಸ್ ಮಾಡಿ ಆ ದಿವಸಕ್ಕೆ ಅವರ ಮನೆಗೆ ಹೋಗಿ ಮೊತ್ತವನ್ನು ಅವರ ಮನೆಗೆ ಹಸ್ತಾಂತರ ಮಾಡೋದು. ಓಕೆ, ನೇರವಾಗಿ ಅವರ ಮನೆಗೆ ನೀವೇ ಹೋಗ್ತೀರಾ? ಹೌದು. ಓಕೆ, ಇನ್ನು ಇಲ್ಲಿ ವಿಶೇಷ ಇರುವಂಥದ್ದು, ಮೊದಲು ಪ್ರಾರಂಭ ಆದಾಗ ನಿಮ್ಮ ತಂಡದಲ್ಲಿ ಎಷ್ಟು ಜನ ಇತ್ತು? ತಂಡ ಅಂದರೆ ನಮಗೆ ಈಗ ನಮ್ಮ ಊರಿನ ಸದಸ್ಯರೇ ಇರುವುದು ಅದರಲ್ಲಿ. ಓಕೆ, ಮೊದಲು ಇದ್ದವರೇ ಇವಾಗಲೂ ಇದ್ದಾರೆ. ಓಕೆ, ಅಲ್ಲಿ ಹೆಚ್ಚು ಕಡಿಮೆ ಏನೂ ಇಲ್ಲ, ಹೆಚ್ಚಾನೆ ಆಗ್ತಿದ್ದಾರೆ, ಕಮ್ಮಿ ಆಗಿಲ್ಲ. ಓಕೆ, ಮಹಿಳಾ ಘಟಕ ಕೂಡ ಆಗಿದೆ. ಓಕೆ, ಏನು ಸರ್ ಮಹಿಳಾ ಘಟಕ ಯಾಕಾಗಿ ಇದು ಅಸ್ತಿತ್ವಕ್ಕೆ ಬಂತು? ಅಂದರೆ ನಾವು ಮೊನ್ನೆ ಭೂಮಿಯವರ ಇದರಲ್ಲಿ ಅಜೆಂಡಕ್ಕೆ ಇಡುವಾಗ ಒಂದು ತುಂಬ ಮಂದಿ ಮಹಿಳೆಯರು ಕೂಡ ಸೇರಿದರು. ಆಮೇಲೆ ನಾವು ಅವರನ್ನು ಬೇರೆನೇ ಸಪ್ರೇಟ್ ಮಾಡಿದೆ, ಯಾಕೆಂದರೆ ಒಂದು ವಾಟ್ಸಪ್ಪಲ್ಲಿ ಪ್ರಾಬ್ಲಮ್ ಆಗೋದು ಬೇಡ ಅಂತ. ಓಕೆ, ಓಕೆ, ಅದಕ್ಕೋಸ್ಕರ ಅವರನ್ನು ಸಪ್ರೇಟ್ ಮಾಡಿ ಅವರದೊಂದು ಗ್ರೂಪ್ ಕ್ರಿಯೇಟ್ ಮಾಡಿ ಇಟ್ಟಿದ್ದೇವೆ. ನೆಕ್ಸ್ಟಿಗೆ ಬೇಕಾಗುವಾಗ ನಾವು ಅವರನ್ನು ಇದು ಗೂಗಲ್ ಪೇ ಅಭಿಯಾನದಲ್ಲಿ ನಾವು ತೊಡಗಿಸ್ಕೊಳ್ತೇವೆ ಅಂತ. ಓಕೆ, ಓಕೆ, ರೈಟ್. ಅಂದರೆ ಮಹಿಳಾ ವಿಭಾಗವನ್ನು ಕೂಡ ಮಾಡಿಕೊಂಡ್ರೆ ಒಂದಷ್ಟು ಮಹಿಳೆಯರು ಅಥವಾ ಯಾರು
ಮಹಿಳೆಯರಿದ್ದಾರೆ, ಅವರು ತೊಡಗಿಸಿಕೊಳ್ಳೋದಕ್ಕೆ ಸುಲಭ ಆಗ್ತದೆ, ಅವರಲ್ಲಿ ಒಂದು ಹೌದು. ಒಗ್ಗಟ್ಟು ಮೂಡ್ತದೆ, ಅವರು ಕೂಡ ಭಾಗವಹಿಸಿಕೆಯನ್ನು ಮತ್ತಷ್ಟು ಖುಷಿಯಿಂದ ಹುಮ್ಮಸ್ಸಿಂದ ಭಾಗವಹಿಸ್ಬೋದು ಅಂತ. ಅಂದರೆ ಯುವಕರೇ ಮಾಡ್ಕೊಂಡು ಹೋದಾಗ ಅಲ್ಲಿ ಮಹಿಳೆಯರು ಕೂಡ ಒಂದು ಹಿಂದೆ ಮುಂದೆ ನೋಡ್ತಾರೆ, ಅಂದರೆ ಹೇಗೆ ಹೋಗೋದಪ್ಪ ಅಂತ. ಹಾಗಾಗಿ ಅವ್ರದ್ದೇ ಒಂದು ಟೀಮ್ ಇದ್ದರೆ, ಹೌದು. ತಂಡ ಇದ್ದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಮಹಿಳಾ ಘಟಕವನ್ನು ಮಾಡಿಕೊಂಡು ಈ ಸೇವೆಯಲ್ಲಿ ಮತ್ತಷ್ಟು ಯಶಸ್ಸಿನ ಹಂತ ತಲುಪಬೇಕು ಅನ್ನುವಂಥ ಯೋಜನೆಗಳು ಇರ್ಬೋದು ಅಂತ. ಇನ್ನು ನಾನು ಕೇಳಬೇಕು, ಈ ಯೋಜನೆಗಳನ್ನು ಅಂದರೆ ತುರ್ತು ಚಿಕಿತ್ಸೆಯೋ ಅಥವಾ ಗಂಭೀರ ಸಮಸ್ಯೆ ಅಂದರೆ ಆರೋಗ್ಯ ಸಮಸ್ಯೆಗಳನ್ನು ಮಾತ್ರ ನೀವು ತೆಗೆದುಕೊಳ್ತೀರಾ, ಹೇಗಿರ್ತದೆ ಅಂತ? ತುರ್ತು ಚಿಕಿತ್ಸೆ ಅಂದರೆ ನಾವು ಗಂಭೀರ ಸಮಸ್ಯೆ ಅಂತ ಮಾತ್ರ ನಾವು ನೋಡೋದು. ಯಾಕಂದರೆ ಅವರ ಅಷ್ಟು ನಾವು ಒಂದು ತುಂಬ ಗಂಭೀರ ಇದ್ದರೆ ಮಾತ್ರ. ಈಗ ಭೂಮಿಗೆ ನಾವು ಅವರ ಹಾರ್ಟಿದು ಪ್ರಾಬ್ಲಮ್ ಇತ್ತು, ಅದೊಂದು ತುಂಬ ಗಂಭೀರ ಇತ್ತು. ಮತ್ತು ಅವಳ ಮೆದುಳಿನ ಕೂಡ ಸಮಸ್ಯೆ ಇತ್ತು. ಮತ್ತು ನಾವು ದರ್ಶನದ ಮಗುವಿಗೆ ಅದು ಬ್ಲಡ್ ಕ್ಯಾನ್ಸರ್ ಪ್ರಾಬ್ಲಮ್ ಇತ್ತು, ಅದು ಕೂಡ ತುಂಬ ಗಂಭೀರದ್ದು. ಮತ್ತು ನಾವು ಮನೋಜಿಗೆ ಮಾಡಿದ್ದು ಕೂಡ ಅದು ಫೈನಲ್ ಕಾರ್ಡಿಗೆ ಪೆಟ್ಟಾಗಿ ತುಂಬ ಅಂಥ ಸಮಸ್ಯೆ. ತುರ್ತು ಅಂತ ಏನಿಲ್ಲ. ಓಕೆ, ನೀವು ಗಂಭೀರ ಸಮಸ್ಯೆಗಳಿದ್ದಾಗ ಅದು ಕೂಡ ನಿಮ್ಮ ಭಾಗದ್ದಾಗಿದ್ರೆ ಅದಕ್ಕೆ ಮುಂದಾಗ್ತೀರಾ ಸಹಾಯ ಮಾಡುವುದಕ್ಕೆ ಅಂತ. So, ಇಂಥ ಸಣ್ಣ ಪುಟ್ಟ ಸಂಕಷ್ಟದವರು ಅಥವಾ ಸಮಸ್ಯೆಗಳನ್ನು ಕೇಳ್ಕೊಂಡು ನಿಮ್ಮ ಹತ್ರ ಬರೋದಿಲ್ವಾ ಅಂತ? ಬರ್ತಾರೆ. ಅವರಿಗೆ ನಮ್ಮಿಂದ ನಾವೇ ಕೈಯಲ್ಲಿ ಏನಾದರೂ ಇದ್ದರೆ ಎಲ್ಲ ಗೆಳೆಯರು ಸೇರಿ ಹಾಕಿಕೊಂಡು ಏನಾದರೂ ಇದ್ದರೆ ಸಹಾಯ ಮಾಡಿ. ಸಹಾಯ ಮಾಡಿ. ಓಕೆ, ಅದನ್ನು ಯೋಜನೆಯಾಗಿ ಮಾಡಿಕೊಂಡು ಮುಂದೆ ಮಾಡೋದು. ಹೋಗೋಕೆ ಆಗೋದಿಲ್ಲ ಇಲ್ಲ. ಅಂತ. ಖಂಡಿತವಾಗ್ಲೂ. ಅಂದರೆ ಇಲ್ಲಿ ಗಂಭೀರ ಸಮಸ್ಯೆ ಇದ್ದಾಗ ಅವರಿಗೆ ತುರ್ತಾಗಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನು ಮಾಡುವಂಥ ಪ್ರಯತ್ನವನ್ನು ಇವರು ಮಾಡಿದ್ದಾರೆ ಅಂತ. ಇನ್ನು ಇಲ್ಲಿ ಕುತೂಹಲ ಇರುವಂಥದ್ದು, ಈ ತಂಡ ಇವಾಗ ಮಹಿಳಾ ಘಟಕವನ್ನು ಪ್ರಾರಂಭಿಸಿದೆ, ಇನ್ನೇನಿರ್ಬೋದು ಅನ್ನೋಂಥ ಕುತೂಹಲ ಸರ್. ಅಂದರೆ ಯಾವ ರೀತಿ ಮುಂದೆ ಹೋಗ್ಬೋದು, ಈ ಹಿಂದೆ ಇದ್ದಂಥ ತಂಡಕ್ಕೂ ಈಗ ಇನ್ನು ಮುಂದೆ ಹೋಗುವಂಥ ತಂಡದಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಇರುತ್ತಾ ಅಥವಾ ಇದೇ ರೀತಿಯಲ್ಲಿ ಹೋಗುತ್ತಾ, ಹೇಗಿರ್ತದೆ ಅಂತ? ಬದಲಾವಣೆ ಏನಿಲ್ಲ. ಅದು ಕಾಲಕ್ರಮೇಣ ಅದು ಏನಾಗುತ್ತೋ ಅಂತ ನಮಗೂ ಕೂಡ ಗೊತ್ತಿಲ್ಲ. ಈಗ ನಾವಿದ್ದೀವಿ, ತಾಯಿಯ ಆಶೀರ್ವಾದದಿಂದ ಇದು ಹೀಗೆ ಮುಂದುವರೆಕೊಂಡು ಹೋಗಲಿ ಅಂತ ನಮ್ಮದೊಂದು ಆಸೆ ಅಷ್ಟೇ. ಇದರಲ್ಲಿ ಬದಲಾವಣೆ ಅಂತ ಏನಿಲ್ಲ. ಓಕೆ, ಕನಸುಗಳು ಏನಿದೆ ಸರ್ ತಂಡದ ಬಗ್ಗೆ? ಅಂದರೆ ಒಟ್ಟಾರೆ ನೀವಿಬ್ಬರು ಇವತ್ತು ಬಂದಿರ್ಬೋದು, ಆದರೆ ಇದರ ಹಿನ್ನೆಲೆಯಲ್ಲಿರುವಂಥ ಎಲ್ಲ ಯುವಕರ ಪ್ರತಿನಿಧಿಯಾಗಿ ನೀವು ಬಂದಿದ್ದೀರಾ, ಅವರೇ ಇದ್ದಾರೆ ಅಂತ ಅನ್ಕೊಳ್ಬೋದು ನಾನು ಈ ಸಂದರ್ಭ. ಟೋಟಲ್ ಆಗಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಾವು ನಮ್ಮಿಂದ ಸಮಾಜಕ್ಕೆ ಏನಾದರೂ ಒಂದು ಕಿಂಚಿತ್ ಅದ್ರ ಸೇವೆ ಸಲ್ಲಿಸಬೇಕು ಅಂತ ಒಂದು ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ. ಒಂದು ಸಮಾಜಕ್ಕೆ ನಮ್ಮಿಂದ ಏನಾದರೂ ನಾವು ಕೂಡ ಕೂಲಿ ಕೆಲಸ ಮಾಡೋದು, ಆ ಕೂಲಿ 10 ರೂಪಾಯಲ್ಲಿ 1 ರೂಪಾಯಿ ಅದು ಸಮಾಜಕ್ಕೆ ಕೊಡುವ ಅಂತ ಉದ್ದೇಶ ಅಷ್ಟೇ. ಇಡೀ ತಂಡದಲ್ಲಿ ಇರುವವರೆಲ್ಲರೂ ಕೂಡ ಬಡವರು, ಮಧ್ಯಮ ವರ್ಗದವರು, ಹಾಗಾಗಿ ನಮ್ಮಿಂದ ಆಗುವ ಸಹಾಯ ಮಾಡಿಕೊಳ್ಳುವ ಅಂತ. ಇನ್ನು ಈ ತಂಡ ಪ್ರಾರಂಭ ಆದ ಬಳಿಕ ಅಡ್ಯರ ಪದವು ಆ ಭಾಗದಲ್ಲಿ ಯಾವ ರೀತಿಯ ಗೌರವಗಳು ಅಥವಾ ಒಗ್ಗಟ್ಟು ಅನ್ನುವಂಥದ್ದು ಬದಲಾಗಿದೆ? ಒಗ್ಗಟ್ಟು ಅಂದರೆ ಈಗ ನಾವು ಎಲ್ಲ ಯುವಕರು ಫ್ರೆಂಡ್ ಸರ್ಕಲ್ ಎಲ್ಲ ಒಟ್ಟಿಗೆ ಇದ್ದೇವೆ, ತುಂಬ ಖುಷಿಯಲ್ಲಿದ್ದೇವೆ. ಅದಕ್ಕಿಂತ ನಮಗೆ ಇನ್ನೊಂದು ಊರಿಗೆ ಹೋಗುವಾಗ ನಮಗೆ ಕೊಡುವ ಗೌರವ, ಅದೇ ನಮಗೆ ಒಂದು ಖುಷಿ. ಅದಕ್ಕಿಂತ ಮೇಲೆ ಅದು ಇಬ್ಬರ ಹತ್ರನೂ ಕೇಳ್ತೀನಿ, ನಿಮ್ಮ ಭಾಗದ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ತಂಡ ಇರ್ಬೋದು, ಸ್ನೇಹ ಬಂತು, ಇದ್ರ ಬಗ್ಗೆ ಏನಾದರೂ ಹೇಳಿ ಅಂತ. ಅಂದರೆ ಏನು ಹೇಳ್ತೀರಾ ನಿಮ್ಮ ತಂಡದ ಬಗ್ಗೆ? ಇಲ್ಲ, ನಾವು ಈಗ ಬಂದದ್ದು ಎಲ್ಲ ನಮ್ಮನ್ನು ದೂಡಿ ಕಳಿಸಿದ್ದಿಲ್ಲ. ನಾವು ಬರಬೇಕಂದ್ರೆ ನಾವು ಎಣಿಸಿರಲಿಲ್ಲ ನಾವು ಇಲ್ಲಿಗೆ ಬರ್ತೀವಿ ಅಂತ. ಇಲ್ಲಾಂದರೆ ಇದಕ್ಕೆ ಪುಷ್ಪರಾಜ್ ಕುಲಾಲ್ ಅವರೆಲ್ಲ ಬರಬೇಕಿತ್ತು, ಅವರು ನಮಗೊಂದು ಮಾರ್ಗದರ್ಶನ ನೀಡುವವರು. ಮತ್ತು KR ಶೆಟ್ಟಿ, ದೀಪಕ್ ಅಡ್ಯರ್ ಅವರೆಲ್ಲ ಬರಬೇಕಿತ್ತು, ಅವರು ಕೆಲಸ ನಿಮಿತ್ತ ಬರಲಿಲ್ಲ. ನಾವೊಂದು ಅವರು ಈಗ ಹೇಳ್ತಾರೆ ಅವೆಲ್ಲ ಬಿಸಿಲಿಗೆ ಹೋಗ್ಕೊಂಡು ಎಲ್ಲ ಉಡುಪಿ ದೇವಸ್ಥಾನದಲ್ಲಿ ಇದು ಎಲ್ಲ ಅಭಿಯಾನ ಮಾಡಿದ್ದೆ, ನಾವು ಕೂಡ ಅವರಷ್ಟೇ ಕೆಲಸ ಮಾಡಿದ್ದು. ನಾವೊಂದು ವಿಶೇಷ ಅಂದರೆ ನಾವೊಂದು ವೇಷ ಆಗಿದ್ದಷ್ಟೇ, ಬೇರೆ ಏನಿಲ್ಲ. ಅವರು ಕೂಡ ಅವರಷ್ಟೇ, ನಾವು ಕೂಡ ಕೆಲಸ ಮಾಡಿದ್ದು, ನಮ್ಮದು ವಿಶೇಷ ಏನು ಕೆಲಸ ಇಲ್ಲ. ಓಕೆ, ರೈಟ್. ಇದು ನಿಮ್ಮ ದೊಡ್ಡ ಮನಸ್ಸು ನಿಮ್ಮ ತಂಡದಲ್ಲಿ ಎಲ್ಲರೂ ಕೂಡ ನಾವೇನು ಮಾಡಿಲ್ಲ ಅಂತ ಹೇಳೋರು ಇದ್ದಾರೆ. ಅದು ನಮಗೂ ಗಮನಕ್ಕೆ ಬರ್ತಾ ಇದೆ. ಅಂದರೆ ಯಾರೆಷ್ಟೇ ಸೇವೆ ಮಾಡ್ಕೊಳ್ಳಿ, ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಾವೇನು ಮಾಡಿಲ್ಲ, ಏನೋ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಬಂದಿದ್ದೀವಿ ಸಮಾಜದ ಜೊತೆಗೆ ಅನ್ನುವಂಥದ್ದು. ಇಂಥ ಒಗ್ಗಟ್ಟು ಇರಬೇಕು, ಇಂಥ ಮನೋಭಾವ ಇದ್ದರೆ, ನಿಸ್ವಾರ್ಥತೆ ಎಲ್ಲಿರುತ್ತೋ ಅಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಸ್ವಾರ್ಥ ತುಂಬಿದಲ್ಲಿ ಮಾತ್ರ, ಸ್ವಾರ್ಥದ ಏನಾದರೂ ಸ್ವಲ್ಪ ಕೆಲಸಗಳಾದಾಗ ಮಾತ್ರ ಅಲ್ಲಿ ಸಮಸ್ಯೆ ಆಗೋದು. ನಿಸ್ವಾರ್ಥವಾಗಿ ಜೊತೆಯಾಗಿ ಏನಾದರೂ ಸಮಾಜ ಸೇವೆಯನ್ನು ಮಾಡಿದಾಗ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅಂತ. ಇನ್ನು ಅಶ್ವಿನ್ ಅವರು ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಅಂದರೆ ನಾವು ನೆಕ್ಸ್ಟ್ ಅಜೆಂಡಾ ಏನಾದರೂ ಇದ್ದರೆ 1 ತಿಂಗಳ ನಂತರನೇ. ಓಕೆ. ಅಂದರೆ ಈಗ ಯಾವುದು ಸದ್ಯಕ್ಕೆ ಮುಟ್ಟುವಾಗಿಲ್ಲ. ಅಂದರೆ ಸಮಾಜದ ಮುಂದೆ ಒಮ್ಮೆ ಬಂದಾಗಿದೆ, ನೆಕ್ಸ್ಟ್ ಇನ್ನೊಮ್ಮೆ ಬಂದರೆ ಅವರು ಹಣ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಕೊಡೋದು ಸಹ ಪಾರ್ಟಿದೇ ಅಕೌಂಟ್ ನಂಬರ್, ನಮ್ಮದು ಅಕೌಂಟಿಗೆ ಏನು ಬೀಳುವ ಹಾಗೆ ಮಾಡೋದಿಲ್ಲ. ಸಮಾಜ ಒಳ್ಳೇದು ಮಾಡಿದ್ರು ಕೇಳ್ತಾರೆ, ಹಾಳು ಮಾಡಿದ್ರು ಕೇಳ್ತಾರೆ. ಕೊನೆಯದಾಗಿ ನಾಗರಾಜ್ ಅವರು ಏನು ಹೇಳ್ತೀರಾ? ಇಲ್ಲ, ನಾವು ಈಗ ಈ ಅಭಿಯಾನವನ್ನು ಶುರು ಮಾಡಿದ್ದೇ ಒಂದು ಸಮಾಜದಲ್ಲಿ ಕಷ್ಟದಲ್ಲಿರೋದನ್ನು ಸ್ಪಂದಿಸಬೇಕು ಅಂತ.
ಅದಕ್ಕೆ ನಾವು ಈಗ ಮೊದಲ ನೆಕ್ಸ್ಟ್ ಯೋಜನೆ ಅಂತ ನಾವು ಈಗ ಏನು ತಿಳ್ಕೊಂಡಿಲ್ಲ. ನೆಕ್ಸ್ಟ್ ತಾಯಿ ಏನು ನಮಗೆ ಮನವರಿಕೆ ಮಾಡ್ತಾಳೆ ಅದು ಅವಳಿಗೆ ಬಿಟ್ಟದ್ದು. ನೆಕ್ಸ್ಟ್ ಏನು ಅಂತ ನಮಗೆ ತಿಳಿದಿಲ್ಲ ಇನ್ನೂ ಕೂಡ. ರೈಟ್. ಇಬ್ಬರಿಗೂ ಅಂದರೆ ಇಡೀ ಸ್ನೇಹ ಬಂಧು ತಂಡಕ್ಕೆ ಯಾರೆಲ್ಲ ಆ ಸ್ನೇಹ ಬಂಧು ತಂಡದಲ್ಲಿ ಇದ್ದಾರೆ, ಜೊತೆಗೆ ಆ ಸ್ನೇಹಿತರಾಗಿದ್ದಾರೆ, ಸ್ನೇಹ ಬಂಧು ತಂಡದಲ್ಲಿ ಸ್ನೇಹಿತರಾಗಿರ್ಬೋದು, ಬೇರೆ ದಾನಿಗಳಾಗಿರ್ಬೋದು, ನಿಮ್ಮ ಜೊತೆ ಸಹಕರಿಸಿದವರು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ತಂಡದ ಪರವಾಗಿ ಹಾಗೇನೆ ಸ್ಪಂದನ ಟಿವಿಯ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನೀವಿಬ್ಬರು ಬಂದು ನಿಮ್ಮ ತಂಡದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ, ಜನರಿಗೆ ವೀಕ್ಷಕರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ತಮಗಿಬ್ಬರಿಗೂ ಕೂಡ ಒಂದೇ ಮಾತಿನಲ್ಲಿ ಅನಂತ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸ್ನೇಹ ಬಂಧು ಅನ್ನುವಂಥ ತಂಡವನ್ನು ಕಟ್ಕೊಂಡು ಯುವಕರು ಯಾವ ರೀತಿಯಲ್ಲಿ ಮಾದರಿಯಾದಂಥ ಕೆಲಸವನ್ನು ಸಮಾಜ ಸೇವೆಯಲ್ಲಿ ಮಾಡ್ತಾ ಇದ್ದಾರೆ, ನಿಸ್ವಾರ್ಥವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಖುಷಿ ಪಡ್ಕೊಂಡು, ಅದೆಷ್ಟೇ ಕಷ್ಟ ಇದ್ರೂ ಕೂಡ ಅದು ಏನೂ ಅಲ್ಲ ಅಂದ್ಕೊಂಡು ಖುಷಿಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಬ್ರಿಗೆ ಏನೋ ಒಂದು ಸಹಾಯ ಮಾಡ್ತೀವಿ ಅಂತ ಹೇಳುವಾಗ ಖುಷಿಯಿಂದ ಮಾಡುವಂಥ ಮನಸ್ಸು ನಮ್ದೆಲ್ಲರದ್ದು ಆಗಿರಲಿ. ಜೊತೆಗೆ ಆ ಖುಷಿಯಲ್ಲಿ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳುವಂಥ ಕ್ಷಣ ನಮಗೆಲ್ಲರಿಗೂ ಕೂಡ ಆ ಭಗವಂತ ಕರುಣಿಸಲಿ ಅಂತ ಒಂದು ಮಾತನ್ನು ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.